ಒಂದು ತಾಯಿಗೆ ತಕ್ಕ ಮಗ, ಮಗನಿಗೆ ತಕ್ಕ ತಾಯಿಯ ಜೊತೆಗೆ 58,010 ಕಿಲೋಮೀಟರ್ ದೇಶಾದ್ಯಂತ ತಾಯಿಗೋಸ್ಕರವಾಗಿ ಯಾತ್ರೆಯನ್ನು ಮಾಡಿರುವಂತಹ ಒಬ್ಬ ವ್ಯಕ್ತಿ ಕೃಷ್ಣಕುಮಾರ್ ಅಂತ. ಇವರು ಮೈಸೂರಿನವರು. ಇಡೀ ದೇಶದಾದ್ಯಂತ ಹೋಗಿ, ದೇಶದ ಹೊರಗೂ ಹೋಗಿ 4 ದೇಶಗಳನ್ನು ಸುತ್ತಿದ್ದಾರೆ. ಇಡೀ ಭಾರತವನ್ನು ಸುತ್ತಾಡಿಸಿಕೊಂಡು ಬಂದಿದ್ದಾರೆ. ತಾಯಿಯನ್ನು ಭಾರತಕ್ಕೆ ಮಾತೃ ಸೇವಾ ಯಾತ್ರಾ ಅನ್ನುವಂಥ ಹೆಸರಿನಲ್ಲಿ ಭಾರತ ಮತ್ತು 4 ದೇಶ, ಒಟ್ಟು ಎಲ್ಲ ದೇಶಗಳನ್ನು ಸುತ್ತಾಡಿಕೊಂಡು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಮೈಸೂರಿನ ಕೃಷ್ಣಕುಮಾರ್ ಮತ್ತು ಅವರ ತಾಯಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತನಾಡಿಸ್ಬೇಕು, ಜೊತೆಗೆ ಕೃಷ್ಣಕುಮಾರನ್ನು ಮಾತಾಡಿಸ್ಬೇಕು. ಇಬ್ಬರನ್ನು ಕೂಡ ಮಾತನಾಡಿಸ್ತೇವೆ. ಸರ್, ಕೃಷ್ಣಕುಮಾರ್ ಅವರೇ, 58,010 ಕಿಲೋಮೀಟರ್ ಯಾವುದರಲ್ಲಿ ಅಂತ ಕೇಳಬೇಕು ನೀವು. ಬಜಾಜ್ ಚೇತಕ್ ಸ್ಕೂಟರ್ನಲ್ಲಿ. ಆ ಸ್ಕೂಟರ್ ನೋಡಿದರೆ ಬಹುತೇಕರ ಮನೆಯಲ್ಲಿ ಈಗ ಚಲನೆಗೆ ಯೋಗ್ಯವಲ್ಲದ ರೀತಿಯಲ್ಲಿ ಒಂದು ಸೈಡ್ನಲ್ಲಿ ನಿಲ್ಲಬಹುದಾದಂಥ ಸ್ಕೂಟರ್. ಆದರೆ ಆ ಸ್ಕೂಟರ್, ಅಪ್ಪ ತೆಗೆದುಕೊಟ್ಟ ಸ್ಕೂಟರ್ನಲ್ಲಿ 58,010 ಕಿಲೋಮೀಟರ್ ತಾಯಿಯನ್ನು ಕೂರಿಸಿಕೊಂಡು ಎಲ್ಲ ಯಾತ್ರೆಯನ್ನು ಮಾಡಿದಾತ ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಮಾತನಾಡಿಸಬೇಕು. ಯಾಕೆ ಮಾತೃ ಸೇವಾ ಸಂಕಲ್ಪ ಯಾತ್ರೆ? ಮೊಟ್ಟ ಮೊದಲನೆಗೆ ಎಲ್ಲ ಸುದ್ದಿ ಟಿ ವಿಯ ಸಮಸ್ತ ವೀಕ್ಷಕರಿಗೆ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹೃದಯ ಬಂಧುಗಳಿಗೆ ನನ್ನ ಹಾಗೂ ನಮ್ಮ ತಾಯಿ ಪರವಾಗಿ ನಮಸ್ಕಾರಗಳು. ಮಾತೃ ಸೇವಾ ಸಂಕಲ್ಪ ಯಾತ್ರೆ ಅಂತಂದರೆ ಸರ್, ಇದ್ರ ಹಿಂದೆ ಮೊದಲು ನಾವು ಜಾಯಿಂಟ್ ಫ್ಯಾಮಿಲಿಲಿದ್ದು. ನಾವು ಮೂಲತಃ ಮೈಸೂರವರು. ಜಾಯಿಂಟ್ ಫ್ಯಾಮಿಲಿಲಿದ್ದು 10 ಜನ ಇದ್ದೋ ನಮ್ಮ ಮನೇಲಿ. ಅಂದರೆ ನಮ್ಮ ತಂದೆ ತಾಯಿಗೆ ನಾನು ಏಕೈಕ ಸಂತಾನ. ಆದರೆ ನಮ್ಮ ತಂದೆಗೆ ಏನು ಅಂದರೆ ಹೆಣ್ಮಕ್ಳು ಕಂಡ್ರೆ ಇಷ್ಟ. ಅಂದರೆ ಅವ್ರ ತಂಗಿರು, ನಮ್ಮ ಸೋದರದ ಅತ್ತೆರು ಮತ್ತು ಅವ್ರ ಮಕ್ಕಳುಗಳು ಎಲ್ಲ ಕೂಡ ನಮ್ಮ ಜೊತೆ, ನಮ್ಮ ತಾತ ಅಜ್ಜಿ ಎಲ್ಲ ಸೇರಿ 10 ಜನ ಇದ್ದು. ಆ ಸಂದರ್ಭದಲ್ಲಿ ನಮ್ಮ ತಾಯಿಯವರ ನಿತ್ಯದ ಚಟುವಟಿಕೆ ಏನು ಅಂದರೆ ಬೆಳಗ್ಗೆನೇ ಹೇಳೋದು, ರಾತ್ರಿವರೆಗೂ ಎಲ್ಲ ಮನೆ ವಾರ್ತೆ ವಿಚಾರಗಳು, ಅಂದರೆ ನಮ್ಮ 10 ಜನಕ್ಕೆ ಬೇಕಾಗಿರುವಂಥ ಸಕಲ ಸೌಕರ್ಯಗಳನ್ನು ಅವರು ಹಿಂದೆ ನಿಂತ್ಕೊಂಡು ಮಾಡ್ತಾಯಿದ್ರು. ನಮ್ಮೆಲ್ಲರ ಕ್ಷೇಮ ಚಿಂತನೆ ಮಾಡ್ತಾಯಿದ್ರು. ಹಾಗಾಗಿ ಹೊರಗಡೆ ಹೋಗೋಕ್ಕೆ ಅವಕಾಶ ಇರಲಿಲ್ಲ ಅಂಥ ಸಂದರ್ಭದಲ್ಲಿ. ಏಕೆಂದರೆ ಜಾಯಿಂಟ್ ಫ್ಯಾಮಿಲಿ ಆದ್ದರಿಂದ ಮುಂಚೆ ಎಲ್ಲ ಏನು ಅಂದರೆ ಹೋದರೆ 10 ಜನನೂ ಹೋಗಬೇಕು. ಗಂಡ ಹೆಂಡ್ತಿನೇ ಇಬ್ಬಿಬ್ಬರೇ ಎಲ್ಲಿಗೂ ಹೋಗೋಕ್ಕೆ ಅವಕಾಶ ಇರ್ತಿರಲಿಲ್ಲ. ಅವ್ರಿಗೆ ಎಲ್ಲೂ ಹೊರಗಡೆ ವಿಹಾರ ಮಾಡುವಂಥ ಒಂದು ಅವಕಾಶಗಳು, ಏಕೆಂದರೆ 10 ಜನರ ಪಾಲನೆ ಪೋಷಣೆ ಮಾಡಬೇಕಾಗಿತ್ತು. ತಾತ ಅಜ್ಜಿ ಎಲ್ಲರೂ ಇದ್ದರು. ಎಲ್ಲರಿಗೂ ಮುಂದಕ್ಕೆ ಸೇವೆ ಮಾಡಬೇಕಾಗಿತ್ತು. ಮತ್ತು ನಾವೆಲ್ಲ ಮಕ್ಕಳುಗಳು ಸುಮಾರು ಒಂದು 4-5 ಜನ ಇದ್ದು ಎಲ್ಲ ನಮ್ಮಲ್ಲೇ ಬೆಳೆದಿದ್ದರಿಂದ ನಮ್ಮೆಲ್ಲರಿಗೂ ಕೂಡ ನಮ್ಮ ಬೆಳೆಸಿ ದೊಡ್ಡವ್ರು ಮಾಡಬೇಕಾದ್ರೆ ನಿತ್ಯದ ಕೆಲಸಗಳನ್ನೆಲ್ಲ ನಮ್ಮ ತಾಯಿನೇ ಮಾಡ್ತಿದ್ರು. ಇದೇ ಥರ ಇರಬೇಕಾದ್ರೆ 2015 ನಮ್ಮ ತಂದೆಯವರು ದೇಹತ್ಯಾಗ ಮಾಡಿದ್ರು. ಅವರು ವೈಕುಂಠವಾಸಿಗಳಾದರು. ಆ ಸಂದರ್ಭದಲ್ಲಿ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕಾರ್ಪೊರೇಟ್. ಏನು ಕೆಲಸ? ನಾನು ಐ ವಾಸ್ ವರ್ಕಿಂಗ್ ಆಸ್ ಎ ಕಾರ್ಪೊರೇಟ್ ಟೀಮ್ ಲೀಡರ್. ಬೆಂಗಳೂರಿನ ಒಂದು ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಅಮ್ಮನ್ನ ನಮ್ಮ ತಂದೆಯವ್ರ ಕಾಲವಾದ ನಂತರ ನಾನು ಒಬ್ಬನೇ ಮಗ ಆಗಿರೋದ್ರಿಂದ ಮೈಸೂರಿಂದ ಕರ್ಕೊಂಡು ಜೊತೇಲಿ ಇಟ್ಕೊಂಡು ಒಂದಿನ ಲೋಕಾಭಿರಾಮವಾಗಿ ಮಾತಾಡ್ತಾಯಿದ್ದೆ. ಅಮ್ಮ, ನೀನು ತಿರುವಣ್ಣಾಮಲೈ, ತಿರುಕ್ಕೋಯಿಲೂರು, ತಿರುವಾರಂಗಂ, ತಿರುನಲ್ವೇಲಿ, ತಿರುಪಟ್ಟೂರು, ತಿರುವನಂತಪುರಂ, ತಿರುಪತಿ ಈ ಥರದ್ದು ಯಾವುದಾದ್ರೂ ಕ್ಷೇತ್ರಗಳು ನೋಡಿದೆಯಮ್ಮ ಅಂತ ಸುಮ್ಮನೆ ಒಂದು ಲೋಕಾಭಿರಾಮವಾಗಿ ಮಾತಿನ ಸಂದರ್ಭದಲ್ಲಿ ಕೇಳಿದೆ. ತಕ್ಷಣ ಅವ್ರು ಏನು ಹೇಳಿದ್ರು ಅಂದರೆ, ಅಯ್ಯೋ, ನನ್ನ ಪಕ್ಕದಲ್ಲಿರೋ ಬೇಲೂರು ಹಳೆಬೀಡೆ ನೋಡಿಲ್ಲ ಕಣಪ್ಪ ಅಂದರು. ಅದು ನನಗೆ ಹೊಟ್ಟೆ ಹೊರೆದ್ಬಿಡ್ತು ಒಬ್ಬ ಮಗನಾಗಿ. ಏಕೆಂದರೆ ಅವ್ರವ್ರ ವಸ್ತುಗಳಿಗೆ ಕೊರತೆ ಆದಾಗ ಅವ್ರಿಗೆ ಹೊಟ್ಟೆ ಉರಿಯುತ್ತೆ. ಈಗ ನಿಮ್ಮ ಮನೇಲಿ ನಿಮ್ಮ ಡಿಪೆಂಡೆನ್ಸ್ಗೆ ಏನೋ ಕೊರತೆ ಆದಾಗ ನಿಮ್ಗೆ ಹೊಟ್ಟೆ ಉರಿಯುತ್ತೆ. ನಾವು ಮೇಲ್ಮೇಲೆ ಮಾತಾಡ್ಬೋದು ಬೇಕಾದ್ರೆ. ಆದರೆ ನನ್ನ ಹೆತ್ತ ತಾಯಿ ಮುಖದಲ್ಲಿ ಆ ನಿರಾಶಾಭಾವ ಬಂತಲ್ಲ, ಅದನ್ನು ನೋಡಿ ನನಗೂ ಹೊಟ್ಟೆ ಉರಿತು. ಆ ಕ್ಷಣಕ್ಕೆ ನಾನು ಏನು ಮಾಡಿದೆ, ಅಮ್ಮ ನೀನೇನು ಯೋಚನೆ ಮಾಡಬೇಡ ಕಣಮ್ಮ, ನಿನಗೆ ಬೇಲೂರು ಹಳೆಬೀಡು ಒಂದೇ ಅಲ್ಲ, ಇಡೀ ಭಾರತನೇ ತೋರಿಸ್ತೀನಿ ನಾನು ಅಂತ ಸಂಕಲ್ಪ ಮಾಡಿದೆ. ಈಗ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅಂದರೆ ಮಹಾಭಾರತದ ಸಂದರ್ಭದಲ್ಲಿ ಚಿಕ್ಕ ಹುಡುಗ ಆಗಿದ್ದಾಗ ಅವ್ರ ತಾಯಿಗೆ ಬಾಯಿ ಮುಖಾಂತರ ಬ್ರಹ್ಮಾಂಡನೇ ತೋರಿಸ್ತಾನೆ. ನಮ್ಮ ತಂದೆ ತಾಯಿನೂ ನನ್ನ ಹೆಸರು ಕೃಷ್ಣ ಅಂತಲೇ ಇಟ್ಟಿದ್ದಾರೆ. ನಾನು ಅಟ್ಲೀಸ್ಟ್ ಭಾರತನಾದರೂ ನಮ್ಮ ತಾಯಿಗೆ ದರ್ಶನ ಮಾಡಿಸ್ಲಿಲ್ಲ ಅಂದರೆ ಹೇಗೆ? ಅಂದರೆ ಸುಮ್ಮನೆ ವಿನೋದಕ್ಕೆ ಹೇಳಿದೆ ಈ ವಿಚಾರ. ಈ ಥರ ಮನಸ್ಸಿಗೆ ಬಂದು ನಾನೇನು ಮಾಡಿದೆ, ಸಂಕಲ್ಪ ಮಾಡಿ ಜನವರಿ 14, 2018 ಇಚ್ಛಾ ನಿವೃತ್ತಿ ತಗೊಂಡು ಹೊರಗಡೆ ಬಂದು, ಅಂದರೆ ನಾನು ಸ್ವಯಂ ಪ್ರೇರಣೆಯಿಂದ ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಜನವರಿ 16, 2018 ಮೈಸೂರಿಂದ ಯಾತ್ರೆ ಶುರು ಮಾಡಿದೆ. ಮಾತೃ ಸೇವಾ ಸಂಕಲ್ಪ ಯಾತ್ರೆ ಅಂತ ಹೆಸರಿಟ್ಟು. ಏಕೆಂದರೆ ತಂದೆ ತಾಯಿ ಜೀವಂತ ಇದ್ದಾಗ ಅವ್ರು ಸೇವೆ ಮಾಡಬೇಕು. ಅವ್ರಿಗೆ ಆಲ್ರೆಡಿ ಏಜ್ ಆಗಿತ್ತು. ಈ ಘಟನೆ ನಡೆದಾಗ ಅವ್ರಿಗೆ 67-68 ವರ್ಷ ಇತ್ತು.
ಯಾಕೆಂದರೆ ಆಲ್ರೆಡಿ ಏಜ್ ಆಗಿದ್ದರಿಂದ ನನಗೆ ರಿಯಲೈಸ್ ಆಯಿತು, ನಮ್ಮಮ್ಮ ಇನ್ನೂ ಇಷ್ಟು ವರ್ಷ ಆದ್ರೂ ಬರೀ ನಮ್ಮನ್ನೆಲ್ಲ ಸಾಕಿ ಬೆಳೆಸಿ ದೊಡ್ಡವ್ರು ಮಾಡೋದ್ರಲ್ಲೇ ಕಾಲ ಕಳೆದಿದೆ ಹೊರತು ಅವ್ರ ಪಕ್ಕದಲ್ಲಿರೋ ದೇವಸ್ಥಾನಗಳೇ ನೋಡಿಲ್ಲ. ಹಾಗಾಗಿ ನನಗೇನಾಯಿತು, ತಂದೆ ತಾಯಿ ನಮಗೋಸ್ಕರ ಎಲ್ಲನೂ ತ್ಯಾಗ ಮಾಡಿ ನಾವು ಇಷ್ಟಪಡುವಂಥ ಜೀವನ ಕೊಟ್ಟಿದ್ದಾರೆ. ಆದರೆ ಈಗ ನಾನು ಕೂಡ ಅವ್ರು ಇಷ್ಟಪಡುವಂಥ ಜೀವನ ಕೊಡೋದು ತುಂಬ ಮುಖ್ಯ. ಅಂದರೆ ಎಲ್ಲ ಮಗನಾಗಿ ನನ್ನ ಜವಾಬ್ದಾರಿನೂ ಹೌದು, ಕರ್ತವ್ಯ, ನನ್ನ ಪಾಲನ ಕರ್ತವ್ಯ, ದ ಸೆನ್ಸ್ ಆಫ್ ಪ್ರಯಾರಿಟಿ. ಈ ಕ್ಷಣಕ್ಕೆ ಯಾವುದು ಮೊದಲನೇ ಆದ್ಯತೆ, ಯಾವುದು ಎರಡನೇ ಆದ್ಯತೆ, ಯಾವುದು ಮೂರನೇ ಆದ್ಯತೆ. ಹಾಗಾಗಿ ಇದನ್ನು ನಾನು ಮೊದಲನೇ ಆದ್ಯತೆಯಾಗಿ ಪರಿಗಣಿಸಿ ಯಾತ್ರೆ ಶುರು ಮಾಡಿದೆ. ಯಾತ್ರೆ ಶುರು ಮಾಡಿದ್ರಿ, ಒಂದು ಅಮ್ಮಂದು ಏಜು ಆವಾಗ ಎಷ್ಟಿತ್ತು? ಚೂಡರತ್ನಮ್ಮ ಅವರು ಆವಾಗ ನೀವು ಹೇಳುವಾಗ, ಇಡೀ ಭಾರತ ತೋರಿಸ್ತೀನಿ ಅಂತ ಹೇಳುವಾಗ ಅವರ ರಿಯಾಕ್ಷನ್ ಏನಿತ್ತು? ನಾನು ಅವ್ರ ಹತ್ರ ಮಾತಾಡಿಸ್ಬೇಕು, ಮೊದಲು ನಿಮ್ಮ ಹತ್ರನೇ ಕೇಳ್ತೀನಿ. ಆಗ ನೀವು ಅವರ ಏಜನ್ನು ಪರಿಗಣನೆ ತೆಗೆದುಕೊಂಡಿಲ್ವ? ಒಂದು ಚೇತಕ್ ಬೈಕಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದಾಗ ಆ ಏಜ್ ನಿಮಗೆ ತೊಂದರೆ ಆಗ್ತದೆ ಅಂತ ಅನಿಸಿಲ್ವಾ? ಇಲ್ಲ, ಯಾಕೆಂದರೆ ಅದನ್ನು ನಾನು ಕಳೆದ 21 ವರ್ಷದಿಂದ ಆ ಸ್ಕೂಟ್ರನ್ನ ಯೂಸ್ ಮಾಡ್ತೀನಿ. ಆ ಸ್ಕೂಟ್ರ್ ಬಗ್ಗೆ ನನಗೆ ಒಂದು ಭಾವನಾತ್ಮಕವಾದ ಸಂಬಂಧ. ಯಾಕೆಂದರೆ ನಮ್ಮ ತಂದೆಯವರು ಮೊದಲನೇ ಗಿಫ್ಟು ಆ ಸ್ಕೂಟ್ರ್ ನನಗೆ ತಗೊಟ್ಟಿದ್ದು. ಅಲ್ಲಿವರೆಗೂ ನಮ್ಮ ತಂದೆ ನಮ್ಮನ್ನು ತುಂಬ ಮುದ್ದು ಮಾಡಿ ಬೆಳೆಸ್ತವ್ರಲ್ಲ, ವೆರಿ ಶಿಸ್ತಿಂದ ಒಂದು ಡಿಸ್ಟೆನ್ಸಲ್ಲೇ ಇಟ್ಟಿದ್ದರು. ಅದು ನಮ್ಮ ತಂದೆ ಕಡೆಯಿಂದ ನನಗೆ ಬಂದಿರೋ ಪ್ರಥಮ ಬಹುಮಾನ ಅದು. ನಾನು ಮೆಜಾರಿಟಿಗೆ ಬಂದಿದ್ದೆ ಆಗ್ತಾನೆ ಒಂದು 20-25 ವರ್ಷದ ಹುಡುಗ. ಎಲ್ಲರೂ ಓಡಿಸ್ತಿದ್ರಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ ತಗೊಟ್ರು. ಹಾಗಾಗಿ ನಮ್ಮ ತಂದೆ ಇವತ್ತು ಭೌತಿಕವಾಗಿಲ್ಲ ಅಂದರೂ ಅದನ್ನೇ ಸಾಕ್ಷಾತ್ ನಮ್ಮ ತಂದೆ ಅಂತ ತಿಳ್ಕೊಂಡಿದ್ದೀನಿ. ನಾವಿಬ್ಬರೇ ಈ ಯಾತ್ರೆಯಲ್ಲಿ ಯಾಕೆ ಅದೇ ಸ್ಕೂಟ್ರನ್ನ ಯೂಸ್ ಮಾಡೋದು ಅಂತಂದರೆ, ಮುಂಚೆ ಎಲ್ಲ ನಾವು ಯಾತ್ರೆ ಮಾಡಬೇಕಾದ್ರೆ ಬೇರೆ ಬೇರೆ ಸಂಪರ್ಕ ಸಾಧನ ಬಳಸಿದ್ದಾಗ ನಮ್ಮಮ್ಮ ಏನು ಮಾಡೋರು ಅಂದರೆ, ನಮ್ಮ ತಂದೆದೊಂದು ಫೋಟೋ ಇಟ್ಕೊಂಡು ಮಿಸ್ ಮಾಡ್ಕೊಳ್ಳೋರು. ಅಯ್ಯೋ ನಿಮ್ಮಪ್ಪನೂ ಏನೂ ನೋಡಲಿಲ್ಲ ಕಣೋ, ಬರೀ ನಮ್ಗಳೆಲ್ಲ ತಲೆ ಕಾಯೋದ್ರಲ್ಲೇ, ನಮ್ಮನ್ನೆಲ್ಲ ಸಾಕು ಬೆಳೆಸೋದ್ರಲ್ಲೇ ಅವ್ರ ಸಮಯನೂ ಕಳೆದೋಯ್ತು, ಪಾಪ ಅವರೂ ಏನೂ ನೋಡಲಿಲ್ಲ ಕಣಪ್ಪ ಅಂತ ಹೊಟ್ಟೆ ಉರ್ಕೊಳ್ಳೋರು. ಹೌದು, ನನಗೂ ಅದೇ ಅನ್ಸೋದು. ಆದರೆ ಈ ಸ್ಕೂಟ್ರಲ್ಲಿ ಪ್ರಯಾಣ ಮಾಡ್ತಿರೋದ್ರಿಂದ ನಾವಿಬ್ಬರೇ ಅನ್ನಿಸ್ತಾ ಇಲ್ಲ, ತಾಯಿ ಮಗ ಇಬ್ಬರೇ ಯಾತ್ರೆ ಮಾಡ್ತಾಯಿದ್ದೀವಿ, ನಮ್ಮ ತಂದೆನೂ ನಮ್ಮ ಜೊತೆ ಇದ್ದಾರೆ. ಈ ಯಾತ್ರೆಯಲ್ಲಿ ನಾವು 3 ಜನನೂ ಒಟ್ಟಿಗೆ ಪ್ರಯಾಣ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಭಾವನೆಯಿಂದ, ಸದ್ಭಾವನೆಯಿಂದ ಈ ತೀರ್ಥಯಾತ್ರೆ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ನಮ್ಮ ತಂದೆನೂ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಮಗ ದೇಶ ಸುತ್ತುವ ಬನ್ನಿ ಅಂತ ಹೇಳುವಾಗ ಏನು ಹೇಳಿದ್ರಿ? ಇಲ್ಲ, ಮತ್ತೆ ನಾನು ನಮ್ಮ ಯಜಮಾನ್ರ ಕಾಲದಲ್ಲಿ ಏನು ನೋಡಿರ್ಲಿಲ್ವಲ್ಲ, ಕೇವಲ ಅಡುಗೆ ಮನೆಗೆ ನನ್ನ ಜೀವನ ಸೀಮಿತ ಆಗ್ಬಿಟ್ಟಿತ್ತು. ನೀವು ಹೇಳೋದಲ್ಲ, 67 ವರ್ಷನೂ ಬರೀ ಅಡುಗೆ ಮನೆ ಕೆಲಸ, ಹೊರಗಡೆ ವಿಹಾರ ಇರಲಿಲ್ಲ. ಅದು ಅವಿಭಕ್ತ ಕುಟುಂಬದಲ್ಲಿ ಇದ್ವಲ್ಲ ನಾವು, ಹಾಗಾಗಿ ಬರೀ ಮನೆ ಕೆಲಸ, ಮನೆ ವಾರ್ತೆ, ಮಕ್ಕಳು ಯೋಗಕ್ಷೇಮ ಇವರೆಲ್ಲ ಕಾಲೇಜ್ಗೆ ಹೋಗ್ತಿದ್ರಲ್ಲ, ಮಾಡೋದು, ಬಾಕ್ಸ್ ಹಾಕೋದು, ಈ ಥರ ಬರೀ ಇದೇ ಹೊರತು ಬಂದವರು ಹೋದವರ ಅತಿಥಿಗಳ ಯೋಗಕ್ಷೇಮ. ಒಂದು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಕೂಡ ಜಾಸ್ತಿ ಹೋಗೋಕ್ಕಾಗ್ತಾ ಇರಲಿಲ್ಲ. ಬೇರೆ ಯಾರು ಹೋಗೋರು, ನಾವು ಹೋಗೋಕ್ಕಾಗ್ತಿರ್ಲಿಲ್ಲ. ಹೀಗಾಗಿ ನಮ್ಮ ಯಜಮಾನ್ರು ಈಗ ಕಾಲ ಆಗೋದ್ರಲ್ಲ, 5 ವರ್ಷದ ಮೇಲೆ ಆಯಿತು, 6 ವರ್ಷ. ಆವಾಗನಿಂದ ಇವನು ಒಬ್ಬನೇ ಮಗ, ಅದೇ ನನ್ನನ್ನು ಬೆಂಗಳೂರು ಕರ್ಕೊಂಬಂದು ಇಟ್ಕೊಂಡು ಜೊತೆಲಿ, ಅದೇ ಹೇಳೋದಲ್ಲ ಈಗ ತಾನೆ ಲೋಕಾಭಿರಾಮ್ ಮಾತಾಡ್ತಿದ್ದಾಗ ಅದು ಕೇಳಿದಾಗ ನನಗೇನಾಯಿತು, ಅಯ್ಯೋ ಪಕ್ಕದಲ್ಲೇ ಇರೋ ಹಳೆಬಿಡೆ ನೋಡಿಲ್ಲ ಕಣಪ್ಪ ಅಂತ ಒಂದು ನಿರಾಶಾ ಭಾವದಿಂದ ನಾನು ಹೇಳಿದೆ. ಅದರಿಂದ ಅವಾಗೇನಂದ, ಓ ಅಮ್ಮ ಅದ ಅವನಿಗೆ ನಾಟಿ ಅವನಿಗೆ, ಓಹೋ ಅಮ್ಮನಿಗೆ ಮನಸ್ಸಲ್ಲಿದೆ ಒಂಥರ, ಇದು ಏನೂ ನೋಡಿಲ್ಲ, ನಾನು ನೋಡಬೇಕು ಅನ್ನೋ ಆಸೆ ಇದೆ, ಅವ್ರು ಹೇಳಲ್ಲ. ಆದರೆ ಅದಕ್ಕೆ ನಾನು ಇವರು ಹೇಳದ ರಿಯಾಕ್ಷನ್ಲಿ ನಾನೇ ಅರ್ಥ ಮಾಡ್ಕೋಬೇಕು ಅಂತ ಅರ್ಥ ಮಾಡಿಕೊಂಡು ಅವನಾಗಲೇ ನನಗೆ ಹೇಳ್ಬಿಟ್ಟ, ಅಮ್ಮ ನೀನು ಬೇಲೂರು ಹಳೆಬೀಡು ಒಂದೇ ಏನೋ ಇಡೀ ಭಾರತನೇ ತೋರಿಸ್ತೀನಿ, ಏನು ಯೋಚನೆ ಮಾಡಬೇಡ ಅಂತ ಹೇಳಿದ್ಮೇಲೆ ನನಗೇನು ಅನ್ನಿಸ್ತು, ಓ ಮಗ ನೋಡು ತೋರಿಸ್ತಾನೆ ಅಲ್ವ ಎಲ್ಲನೂ, ಇಷ್ಟಲ್ಲೇ ಬೇರೆ ಯಾರೂ ಅಲ್ಲ, ಮಗ ಅಂದರೆ ನಾನು ಹೆತ್ತಿರೋ ಮಗ ತಾನೆ, ತೋರಿಸ್ತಾನೆ ಎಲ್ಲ ಅಂತ ತುಂಬ ಆಸೆ, ಖುಷಿ ಆಯಿತು ನನಗೆ. ಎಲ್ಲನೂ ನೋಡ್ಬೋದು, ಎಲ್ಲ ತೋರಿಸ್ತಾನೆ, ಜೊತೇಲಿ ಇರ್ತಾನೆ ನೋಡಿ, ಹತ್ರನೇ ಇರ್ತಾನೆ ಅಲ್ವ, ಯಾವುದಕ್ಕೂ ತೊಂದರೆ ಇಲ್ಲ. ಒಂಥರ ಆರೋಗ್ಯದ ಬಗ್ಗೆ ಆಗಲಿ, ನನ್ನ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಯೋಗಕ್ಷೇಮವನ್ನೆಲ್ಲ ವಿಚಾರಿಸೋದು, ತುಂಬ ಕಾಳಜಿ ತಗೊಳ್ಳೋದು, ಇದೆಲ್ಲ ಮಾಡ್ತಾನೆ. ಅದರಿಂದ ಮುತುವರ್ಜಿಯಾಗಿ ತೋರಿಸ್ತಾರಲ್ಲ. ಈಗ ನಾವು ಬೇರೆ ಜೊತೆ ಹೋದರೆ ಹೀಗಾಗತ್ತಾ? ಬೇರೆ ನಮ್ಮನ್ನು ಯಾರು ಥರ ಇದು ಮಾಡ್ತಾರೆ ಹೇಳಲ್ವೇ? ನನ್ನ ಮಗ ಆಗದ್ರಿಂದ ಅದು ನೋಡಿ ಎಷ್ಟು ಸುಲಭವಾಗಿ, ಯಾವುದಕ್ಕೂ ತೊಂದರೆ ಇಲ್ಲ ಅಲ್ವಾ? ಅವನು ನೋಡಿ, ಒಂದು ಊಟ ತಿಂಡಿಗಾಗಲಿ, ಇರೋಕ್ಕಾಗಲಿ, ಒಂದು ನೋಡೋಕ್ಕಾಗಲಿ, ಒಂದು ದೇವ್ರ ದರ್ಶನಕ್ಕಾಗಲಿ ಯಾವುದಕ್ಕೂ ತೊಂದರೆ ಆಗಿಲ್ಲ. ಸುಖವಾಗಿ ದೇವ್ರ ದರ್ಶನ ಆಗಿದೆ ನನಗೆ ಎಲ್ಲ ಕಡೆಯೂ ದೇಶದಲ್ಲಿ. ಕೆಲವ್ರಿಗೆ ದೇವ್ರ ದರ್ಶನ ಕೂಡ ಕಷ್ಟ ಆಗಿಬಿಡುತ್ತೆ ಅಲ್ವಾ, ಸುಖವಾಗಿ ಆಗಲ್ಲ. ಅವನಾಗ ನನಗೇನು ಮಾಡ್ತಾನೆ ಅಂದರೆ, ಮಗು ಥರ ಎತ್ಕೋತಾನೆ ನನ್ನ,
ತುಂಬ ಗಲಾಟೆಲಿ ಅಮ್ಮನ ನೋಡೋಕ್ಕಾಗ್ತೋ ಇಲ್ವೋ ಅಂದ್ಬಿಟ್ಟು ಎತ್ಕೊಂಡೆಲ್ಲ ತೋರಿಸಿಯಾನೆ ಎಲ್ಲ ದೇವ್ರ ಕಡೆ ತಮಿಳ್ನಾಡು ಕಡೆ ಈಗ ಎತ್ಕೊಂಡ್ಬಿಡ್ತಾನೆ ನಾನು ಮತ್ತು ನನಗೆ ದೇವರೆಲ್ಲ ಚೆನ್ನಾಗಿ ಕಾಣುತ್ತೆ. ಹಾಗೆ ಒಂಥರ ಮಗ ತೋರಿಸ್ತಾನೆ ಅನ್ನೋದೊಂದು ಆಸೆ ಇತ್ತಲ್ಲ, ನನಗೆ ಖುಷಿ ಆಯಿತು. ಓಹೋ ಎಲ್ಲನೂ ನೋಡ್ಬೋದಪ್ಪ ಅಂತ ಅದೇ ಆ ಥರ ನನಗೆ ಭಾವನೆ ಬಂತು. ಖುಷಿ, ತೋರಿಸ್ತಾನೆ ಮಗ, ನನ್ನ ಮಗ ತಾನೇ ತೋರಿಸೋದು ಅಂತ. ಆ ಬೈಕು, ಆ ಸ್ಕೂಟರು, ಆ ಸ್ಕೂಟ್ರಲ್ಲಿ ಇವರು ಓಡಿಸೋದು ನಮಗೆ ಆಶ್ಚರ್ಯ ಆಗೋದಿಲ್ಲ. ನೀವು ಅದರಲ್ಲಿ ಲೆಫ್ಟ್ ಒಂದು ಸೈಡಿಗೆ ಹೀಗೆ ಕೂರ್ತಿರಲ್ಲ, ನಿಮಗೆ ಬೆನ್ನು, ನಿಮ್ಮ ಆರೋಗ್ಯಕ್ಕೆ ಅದು ತೊಂದರೆ ಇಂಥದ್ದೇನೂ ಆಗಲಿಲ್ವಾ? ಇಲ್ಲ, ಏನೂ ಆಗಿಲ್ಲ. ಅದು ಸ್ಕೂಟ್ರಲ್ಲಿ ನಾನು ಒಂದೇ ಸೈಡು ಅಂತಿಲ್ಲ. ಈಗ ಉತ್ತರ ಭಾರತದ ಕಡೆ ಎಲ್ಲ 100 ಮೇಲೆ 200 ಮೇಲೆ ಹೋಗಬೇಕು ನಾವು. ಈಗ ಬರುವಾಗಲಂತೂ ನಾವು ಲಾಕ್ಡೌನ್ ಸಮಯದಲ್ಲಿ ನೋಡಿ ಒಂದಿನಕ್ಕೆ 420 ಕಿಲೋಮೀಟ್ರ್ ಬಂದು ಇದ್ವಿ. ಮತ್ತು ಆ ಥರ ಅಲ್ಲೆಲ್ಲ 100 ಮೇಲೆ 200 ಈ ಥರ ಎಲ್ಲ ಓಡಿಸ್ಕೊಂಡು ಹೋಗಿದ್ದೀವಿ ಒಂದೊಂದು ದಿವಸಕ್ಕೆ. ಮಿನಿಮಮ್ ಅಂದರೆ 150, 100 ಮೇಲೆ ಬಿಡಿ ಮಿನಿಮಮ್. ಇನ್ನು ಮ್ಯಾಕ್ಸಿಮಮ್ ಅಂದರೆ 200 ಹೋಗಿದ್ದೀವಿ ಆ ಥರ. ಅಲ್ಲ, ಅದು ಹೇಳಿದೆ, ಈಗ 420 ಒಂದೇ ಸರಿ ಬಂದಿದ್ದೀವಿ. ಒಂದು ದಿನಕ್ಕೆ ಅಷ್ಟು ಮಾಡ್ತಾಯಿದ್ದೋ ಪ್ರಯಾಣ. ಮಾಡಿಬಿಟ್ಟು ಒಂದು ಕಡೆ ಸೇರ್ಕೊಂಬಿಟ್ರೆ 6 ಗಂಟೆಗೆ ನಾವು ಇನ್ನು ಆಮೇಲೆ ಎಲ್ಲೂ ಪ್ರಯಾಣ ಮಾಡ್ತಲ್ಲ ಕತ್ಲೆ ಹೊತ್ತಲೆ. ಅಷ್ಟರೊಳಗೆ 6 ಗಂಟೆಗೆ ಎಷ್ಟಾಗುತ್ತೆ ಅಷ್ಟು ಓಡಿಸ್ತಾ ಇದ್ದ ಗಾಡಿನ. ಅಷ್ಟು ಕೂತ್ಕೋಬೇಕಲ್ಲ ನಾನು. ಅದಕ್ಕೆ ನಾನೇನು ಮಾಡ್ತಿದ್ದೆ, ಲಾಂಗ್ ಡಿಸ್ಟೆನ್ಸು ಹೀಗೆ ಕೂತ್ಕೋತಾ ಇದ್ದೆ ಗಾಡೀಲಿ. ಅದೇ ಈ ಕಡೆ ಒಂದು ಕಾಲು ಹಾಕ್ಕೊಂಡು ಅವಾಗೆಲ್ಲ ಒಂದು ಸ್ವಲ್ಪ 40-50 ಕಿಲೋಮೀಟ್ರಿಗೆ ಕೂತ್ಕೋತೀನಿ. ಈಗಲೂ ನಾನು ಹೀಗೆ ಕೂತು ಬಂದಿರೋದು ಇಲ್ಲ ಹತ್ತತ್ರ ಅಂತ. ಜಾಸ್ತಿ ಆ ಕಡೆ ಎಲ್ಲ ಉತ್ತರ ಭಾರತದ ಕಡೆ ಹಾಗೆ ಕೂತಿರೋದು ಜಾಸ್ತಿ. ಕೂತ್ಕೊಂಡೆ ಬಂದಿದ್ದೀನಿ. ಅದೇನಾಗುತ್ತೆ, ಇದು ಸ್ಟೆಪ್ನಿ ಇದೆ ನೋಡಿ, ಅದು ಸ್ಟೆಪ್ನಿ. ಆ ಕೂತ್ಕೊಂಡ ತಕ್ಷಣ ಅದು ವರ್ಕೊಂಡ್ಬಿಟ್ರೆ ಹೀಗೆ ಅದು ಸ್ವಲ್ಪ ನನ್ನ ಬೆನ್ನೆಲ್ಲ ಫುಲ್ ಕವರ್ ಆಗುತ್ತೆ. ಅಥವಾ ಏನು ಸಪೋರ್ಟ್ ಆಗುತ್ತೆ, ತೊಂದರೆ ಏನಾಗಿಲ್ಲ. ಆಮೇಲೆ ಆರೋಗ್ಯನೂ ಚೆನ್ನಾಗಿದೆಯಲ್ಲ ನಮಗೆ. ಮಗ ಆರೋಗ್ಯನೂ ಚೆನ್ನಾಗಿದ್ದಾನೆ, ನಂದು ಆರೋಗ್ಯ ಚೆನ್ನಾಗಿದ್ದಾನೆ, ಅವನು ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಯಾವುದೇ ಒಂದು ನೋಡಿ, ಒಂದು 3 ವರ್ಷದಲ್ಲಿ ಒಂದು ನೆಗಡಿ ಆಗಲಿ, ಒಂದು ಕೆಮ್ಮಲಾಗಲಿ, ಒಂದು ಜ್ವರ ಆಗಲಿ, ಇಷ್ಟೆಲ್ಲ ನೀರು ಕುಡಿದ್ವಿ, ಒಂದು ಗಂಟ್ಲು ಕಟ್ಟದ್ದಾಗಲಿ ಏನೂ ಆಗಿಲ್ಲ ನೋಡಿ 3 ವರ್ಷದಲ್ಲಿ. ಆರೋಗ್ಯನೂ ಚೆನ್ನಾಗಿ ಇಟ್ಕೊಂಡಿದ್ದೀವಲ್ಲ ನಾವು. ಅಂದರೆ ಹೊರಗಡೆ ತಿನ್ನಲ್ಲ, ಇವನ್ನೆಲ್ಲ ಮೊದಲು ಹೇಳಿದ್ದಾನೆ. ನಾವು ಹೊರಗಡೆ ಹೋಟ್ಲಲ್ಲಿ ತಿನ್ನಲ್ಲ, ಮಾರೋ ಸಾಮಾನು, ಬೇಕ್ರಿ ಐಟಮ್ ಇವೆಲ್ಲ ಏನೂ ತಿನ್ನೋಕೆ ಹೋಗಲ್ಲ. 2 ಹೊತ್ತು ದೇವಸ್ಥಾನದ ಪ್ರಸಾದ, ಆಶ್ರಮ, ಮಂದಿರ ಇಂಥದ್ದೇ. ಕಾಫಿ, ಟೀ, ಹಾಲು ಕುಡಿಯಲ್ಲ, ಯಾವುದೇ ಪಾನೀಯಗಳು ಕುಡಿಯಲ್ಲ, ಅದೆಲ್ಲ ವರ್ಜಿತ ಮಾಡಿಬಿಟ್ಟಿದ್ವಿ. ನೋಡಿದ್ರೆ ಏನಿದ್ರು 2 ಹೊತ್ತು ಸಾತ್ವಿಕವಾದ ಆಹಾರ ಇದಿಷ್ಟೇ. ಅದರಿಂದ ನಮ್ಗೆ ಆರೋಗ್ಯ ಚೆನ್ನಾಗಿದೆ. ಅದರಿಂದನೇ ಆರೋಗ್ಯ ನಾವು ಚೆನ್ನಾಗಿ ಇಟ್ಕೊಂಡಿರೋದು. ಸಿಕ್ಕಾಬಟ್ಟೆ ತಿನ್ನೋದು, ಈಗ ಯಾತ್ರೆ ಪ್ರವಾಸ ಅಂದರೆ ನೋಡ್ತಿರಲ್ಲ ನೀವು, ಸಿಕ್ಕಾಬಟ್ಟೆ ತಿಂತಾರೆ, ಕುಡಿತಾರೆ, ಎಲ್ಲ ಮಾಡ್ತಾರೆ. ನಾವು ಆ ಥರ ಮಾಡೋಕ್ಕೆ ಹೋಗಲ್ಲ. 2 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ಕೊಂಬಿಡ್ತೀವಿ. ಸಾತ್ವಿಕದ ಆಹಾರ, ವೆಜಿಟೇರಿಯನ್. ನೋಡಿದ್ರೆ ಏನೂ ತೊಂದರೆ ಆಗಿಲ್ಲ ನಮಗೆ, ಹೊಟ್ಟೆನೇ ನಾವು ಕೆಡಿಸ್ಕೊಂಡಿಲ್ಲ. ಮಾಡಿಕೊಂಡು ನಮ್ಮ ತಾಯ್ನಾಡಿಗೆ ಬರೋ ಹಾಗೆ ಆಯಿತು. ಆ ಭಗವಂತನ ಕೃಪೆ ಕೂಡ ನಮಗೆ ಅಪಾರವಾಗಿ ಸಿಕ್ಕಿದೆ. 4 ದೇಶ, ಅದೇ 58,000 ಕಿಲೋಮೀಟರ್. ನಿಮ್ಮ ಪತಿದೇವರ ಸ್ಕೂಟರ್ ಏನು ಹೇಳ್ತೀರಿ? ಅದೇ ಅದು ಒಂದು ಭಾವನಾತ್ಮಕ ಸಂಬಂಧ. ಈಗ ಹೇಳ್ದ ನೋಡಿ, ಅದು ನಾವು ಒಬ್ಬರೇ ಅಲ್ಲ, 3 ಜನನೂ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನರು ಕೂಡ ಇಲ್ಲವಲ್ಲ, ಅದರಿಂದ ಅವರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಅವರಿಲ್ಲ ಅನ್ನೋ ಭಾವನೆ ನಮಗೆ ಅದನ್ನು ನಮ್ಮ ಮನ್ಸಿಗೆ ಬಂದೇ ಇಲ್ಲ. ಆ ಗಾಡಿನೇ ಅವನ ತಂದೆ ಅಂತ ತಿಳ್ಕೊಂಡಿದ್ದಾನೆ. ಹಾಗಾಗಿ ನನಗೂ ಅಷ್ಟೇ, ನಮ್ಮ ಯಜಮಾನರು ಇದ್ದಾರೆ, ನಾವು 3 ಜನನೂ ಹೋಗ್ತಾ ಇದ್ದೀವಿ, ಇಬ್ಬರೇ ಅಲ್ಲ ಅಂತ ಆ ಥರ ಭಾವನೆಯಲ್ಲೇ ನಾವು ಹೋಗ್ತಾ ಇರೋದು. ಎಲ್ಲಿ ಹೋದರೂ ಅವ್ರನ್ನೂ ನಮ್ಮ ನೆನಪಿಸ್ಕೊಂಡು, ಗಾಡಿನೇ ನಮ್ಮ ಜೊತೆ ಇರೋದು, ಗಾಡಿನೇ ನಮ್ಮ ತಂದೆ ತಿಳ್ಕೊಂಬಿಟ್ಟಿದ್ದಾರೆ. ಅದರಿಂದ ನಾವು 3 ಜನನೂ ಹೋಗ್ತಾ ಇದ್ದೀವಿ ಅಂತಲೇ ಒಂದು ಭಾವನಾತ್ಮಕ ಸಂಬಂಧ ಗಾಡಿ ಮೇಲೆ. ಹಾಗಾಗಿ ಅದಕ್ಕೆ ಅದರಲ್ಲಿ ನಾವು ಹೊರಟೋಕ್ಕೆ ಆಸೆ ಪಟ್ಟದ್ದು. ಏನು ಹೇಳಿ, ಭಾವನಾತ್ಮಕ ಸಂಬಂಧ. ಅವರು ನಮ್ಮ ಜೊತೆ ಇದ್ದಾರೆ, 3 ಜನನೂ ಹೋಗ್ತಿದ್ದೀವಿ. ಆಮೇಲೆ ನೋಡೋಕ್ಕೆ ಯಾವುದಕ್ಕೂ ತೊಂದರೆನೂ ಆಗೋಲ್ಲ. ಈಗ ರೈಲು ಬಸ್ಸಲ್ಲಾದರೆ ನಮ್ಗೆ ಇಷ್ಟೆಲ್ಲ ನೋಡೋಕ್ಕಾಗಲ್ಲ, ಲಗ್ಗೇಜೆಲ್ಲ ಹೊರಬೇಕು ನೋಡಿ. 7 ಬ್ಯಾಗ್ ಇತ್ತು ಗಾಡೀಲಿ, ನೋಡಿದ್ರಿ ನೀವು. 7 ಬ್ಯಾಗ್ನ ನಾವು ಹೊತ್ಕೊಂಡು ತಿರ್ಗೋಕ್ಕಾಗತ್ತಾ? ಒಂದು ಆಟೋ ಮಾಡಬೇಕು. ಆಟೋದವನು ಏನೋ ಒಂದು ಕಡೆಗೆ ಬಿಡ್ತಾನೆ, ನಾವು ಇಷ್ಟೆಲ್ಲ ಸುತ್ತ ಎಲ್ಲ ಕಡೆನೂ ಹೋದರೆ ಇದಾಗುತ್ತಲ್ವ. ಇದೆಲ್ಲ ತೊಂದರೆನೂ ಇದೆ. ಎಲ್ಲ ಪರಿಸ್ಥಿತಿಗಳ, ಆರ್ಥಿಕ ಪರಿಸ್ಥಿತಿ, ಶರೀರ ಶ್ರಮ ಎಲ್ಲ ಇರುತ್ತೆ. ಈಗ ನೋಡಿ, ಈಗ ಸುಲಭವಾಗಿ ಇದರಲ್ಲಿ ಏನು ನೀರು ಕುಡ್ದಾಗ ನೋಡಿದ್ದೀವಿ ಎಲ್ಲ ಜಾಗನ ನಾವು ನಡೆಸಿದವರು. ಅವರು ಸಾಕ್ಷಾತ್ ನಾನು ಒಬ್ಬನೇ ಸಂತಾನ. ಅದಾದ ಮೇಲೆ ಅವರು ಕೇವಲ ಮಾನಸಿಕ ಪ್ರೇಮದಿಂದ ನಮ್ಮ ತಂದೆ ತಾಯಿ ಬದುಕಿದ್ರು. ಮತ್ತು ನಮ್ಮ ಜೊತೆಲಿದ್ದವರು ಅಷ್ಟೇ, ನಮ್ಮ ಸೋದರದತ್ತೆ ಇದ್ದರು, ಅವರು ಶಿಸ್ತು, ಇದೆಲ್ಲ ಮೌಲ್ಯಗಳು, ಮತ್ತು ಆ ಎಥಿಕಲ್ಲಾಗಿ ಇರೋದು, ಮತ್ತು ತುಂಬ ಯಾವುದನ್ನೇ ಕ್ರಾಸ್ ಮಾಡದೇ ಇರೋದು, ಧರ್ಮವಾಗಿ ನಡ್ಕೊಳ್ಳೋದು. ಏಕೆಂದರೆ ಮನೆ ಅನ್ನೋ ಕಾನ್ಸೆಪ್ಟೇ ಅಂದರೆ ಅದು ತಾನೇ.
ಈ ಮನೇಲಿ ಧರ್ಮ ಎಷ್ಟರ ಮಟ್ಟಿಗೆ ನೆಲೆಗೊಂಡಿದೆ, ಆತ್ಮತೃಪ್ತಿ ಅಂದ್ರೇನು, ದುಡ್ಡಿಗೆ ಎಷ್ಟು ಬೆಲೆ, ಅತಿಥಿ ಸೇವೆ ಅಂದ್ರೇನು, ತಂದೆ ತಾಯಿಗಳನ್ನ ಯಾವ ಥರ ನೋಡಬೇಕು, ಇದೆಲ್ಲ ಈ ಕಾನ್ಸೆಪ್ಟ್ಗಳನ್ನೆಲ್ಲ ಚಿಕ್ಕದ್ರಿಂದ ನಮ್ಮ ಮನೇಲಿ ಕೊಟ್ಟೋದ್ರಿಂದ, ಮತ್ತು ಅದು ಅಲ್ಲದೆ ವಿಶೇಷವಾಗಿ ಈ ಮಾರ್ಗದಲ್ಲಿ ಹೋಗೋಕ್ಕೆ ನನಗೆ ಬೇಕಾದ ಸಂಸ್ಕಾರಗಳನ್ನ ಪಡ್ಕೊಂಡೋದ್ರಿಂದ ನನಗೆ 21ನೇ ವಯಸ್ಸಿಗೆ ನಾನು ಬ್ರಹ್ಮಚಾರಿಯಾಗಿದ್ದುಕೊಂಡೇ ನಾನು ಜೀವನನ ಸಾರ್ಥಕಪಡಿಸ್ಕೋಬೇಕು ಅಂತ ಆ ಟೈಮಲ್ಲೇ ಸಂಕಲ್ಪ, ಅದೊಂದು ಮನೋಸಂಕಲ್ಪ ಆಗಿಬಿಟ್ಟಿತ್ತು ಅನಿಸುತ್ತೆ. ನೀವು ಹೊರಟದ್ದು ಕರ್ನಾಟಕವನ್ನು ಸುತ್ತಾಡಿ ಹೊರಟಿದ್ದು ಅಥವಾ ಇಡೀ ದೇಶವನ್ನು ಸುತ್ತಾಡಿ ಮತ್ತೆ ಕರ್ನಾಟಕಕ್ಕೆ ಬಂದದ್ದು? ಇಲ್ಲ, ಫಸ್ಟು ನಾವು ಎಲ್ಲ ಕರ್ನಾಟಕದ ಆಲ್ಮೋಸ್ಟ್ ಎಷ್ಟೋ ಪ್ಲೇಸ್ಗಳನ್ನ ನೋಡಿಕೊಂಡೇ ಹೋದದ್ದು. ಫಸ್ಟು ಮುಂಚೆ ಎಲ್ಲ ನೋಡಿದ್ದು ಸ್ವಲ್ಪ ಎಲ್ಲ. ಫಸ್ಟ್ ಏನು ಮಾಡಿಬಿಟ್ಟು ಅಂದರೆ ದೂರದ್ದು ನೋಡ್ಕೊಂಬಂದ್ಬಿಡೋಣ, ನಮ್ಗೆ ಇನ್ನೇನು ಲಾಜಿಕ್ ಇಲ್ಲ. ಹತ್ತಿರದ್ದಾದರೆ ಯಾವಾಗ ಬೇಕಾದರೂ ಬರ್ಬೋದು, ಮಾಡ್ಬೋದು, ಹೋಗ್ಬೋದು. ಈಗ ನೋಡಿ ಕೊರೋನಾ ಬಂತು. ಕೊರೋನಾ ಬಂದಾಗ 2-2.5 ವರ್ಷ ಯಾರು ಒಂದು ಜಾಗದಿಂದ ಒಂದು ಜಾಗಕ್ಕೆ ಅಳ್ಳಾಡೋಕ್ಕೆ ಎಷ್ಟು ಕಷ್ಟ ಆಗೋಯ್ತು. ಬಟ್ ಆದರೆ ನಾನು ಅದಕ್ಕಿಂತ ಮುಂಚೆನೇ ಎಲ್ಲ ಉತ್ತರ ಭಾರತ ಎಲ್ಲ ಮುಗಿಸ್ಬಿಟ್ಟಿದ್ದೆ, 4 ದೇಶನ ಸೇಫ್. ಏಕೆಂದರೆ ನಮ್ಮ ತಾಯಿಗೆ ಅಟ್ಲೀಸ್ಟ್, ಏಕೆಂದರೆ ವಯಸ್ಸಾಗಿರೋದ್ರಿಂದ ನಾವು ಯಾವತ್ತೂ ಹೇಳೋಕ್ಕಾಗಲ್ಲ ವಯಸ್ಸಾದ ಮೇಲೆ, ಪೋಸ್ಟ್ಪೋನ್ ಮಾಡಬಾರ್ದು ವಯಸ್ಸಾದವ್ರ ಆಸೆನ. ಏಕೆಂದರೆ ನಾವಾದರೆ ಮಧ್ಯ ವಯಸ್ಸವರು ಅಲ್ಲ, ನಮ್ಗಳದ್ದು ಯಾರ್ದು ಏನೂ ಹೇಳೋಕ್ಕೆ ಬರೋಲ್ಲ. ಬಟ್ ಆದರೂ ವಯಸ್ಸಾದವ್ರ ಆಸೆನ ಯಾವತ್ತೂ ಪೋಸ್ಟ್ಪೋನ್ ಮಾಡಬಾರ್ದು. ಆದಷ್ಟು ಇಮಿಡಿಯೇಟು ಅದನ್ನು ಫುಲ್ಫಿಲ್ ಮಾಡಬೇಕು ಅಂತ ಏನು ಮಾಡಿಬಿಟ್ಟೆ, ಫಸ್ಟ್ ದೂರದ್ದೆಲ್ಲ ನೋಡ್ಕೊಂಬಂದಿದ್ನಲ್ಲ, ಅಲ್ಲ ನೋಡಿದ್ದೆ, ಕರ್ನಾಟಕನೂ ನೋಡಿದ್ದೆ. 2018ರಲ್ಲೂ ನಾನು ಎಲ್ಲ ದಕ್ಷಿಣ ಕನ್ನಡಕ್ಕೆ ಬಂದಿದ್ದೆ, ನೋಡಿದ್ದೆ. ಮತ್ತು ಇಲ್ಲಿ ದಕ್ಷಿಣ ಕನ್ನಡದ ಜನನೂ ಅಷ್ಟೇ ವಿಶೇಷವಾದ ಪ್ರೀತಿ ಕಾಳಜಿ. ಯಾರ ಮನೆಗೆ ಹೋದರೂ ಎಲ್ಲ ಇದ್ದೋಗಿ ಅನ್ನೋರೆ. ಎಲ್ಲೂ ಕೂಡ ಈಗ ನಾವು ಬೆಂಗಳೂರು, ಮೈಸೂರು ಆ ಕಡೆ ಭಾಗದಲ್ಲಿ ಸಾಮಾನ್ಯ ಮನೆಗೆ ಯಾರಾದರೂ ಇತ್ತೀಚಿನ ದಿನಮಾನದಲ್ಲಿ ನಾನು ಹೇಳ್ತಾ ಇರೋದು, ಗೆಸ್ಟ್ ಬಂದರೆ ಬೇರೆ ಅರೇಂಜ್ ಮಾಡ್ತೀವಿ, ಗೆಸ್ಟ್ ಹೌಸು ಅಥವಾ ಇನ್ನೊಂದು. ಆದರೆ ಇಲ್ಲೆಲ್ಲ ಜನಗಳು ಹೆಂಗೆ ಅಂದರೆ ಎಲ್ಲರೂ ವಾಲಂಟ್ರಿಗೆ ಅವರೇ ಕರೆದು ಅವ್ರ ಮನೆಗಳಲ್ಲಿ ಅವ್ರ ಮನೆಯವ್ರ ಥರನೇ ನಾವು ಇದ್ಕೊಂಡು ಮಾಡಿಕೊಂಡು, ಮತ್ತು ಎಲ್ಲ ಅಷ್ಟೇ ಹೋಗ್ತೀವಿ ಅಂದರೆ ಬಿಡೋದೇ ಇಲ್ಲ. ಅಯ್ಯೋ 2 ದಿನ ಇರಿ, ಇನ್ನೂ ಅಲ್ಲಿ ಈ ಪ್ಲೇಸ್ಗಳಿದೆ ಆ ಪ್ಲೇಸ್ಗಳಿದೆ, ಆ ಥರ ಒಂದು ತುಂಬ ಹೃದಯವಂತ ಜನ. ಹಾಗಾಗಿ ಇದೆಲ್ಲ ನಮಗೆ ಇಲ್ಲಿ ಸ್ನೇಹನೂ ಕೂಡ ಇರೋದರಿಂದ ನಮಗೇನು ಆ ಥರ ತೊಂದರೆ ಅನ್ನಿಸ್ಲಿಲ್ಲ. ಈಗ ನೀವೊಂದು ಪಟ್ಟಿಯೇ ಕೊಡಬೇಕು ನನಗೆ, ಸುತ್ತಾಡಿದ ರಾಜ್ಯ ದೇಶ. ಫಸ್ಟು ಕೇರಳ ಆದಮೇಲೆ ತಮಿಳ್ನಾಡು, ಪಾಂಡಿಚೇರಿ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರದಲ್ಲಿ ನಿಮಗೆ ಆಲ್ಮೋಸ್ಟು ಭೀಮಾಶಂಕರು, ಮಹಾಬಲೇಶ್ವರು, ಕೃಷ್ಣೇಶ್ವರು, ಶಿರಡಿ, ಶನಿಸಿಂಗಾಪುರ, ನಾಸಿಕ್, ಲಕ್ಷವಿನಾಯಕ, ಔರಂಗಾಬಾದು, ಜಲ್ನಾ, ಅಜಂತ, ಎಲ್ಲೋರ, ಪೂನಾ, ಸತಾರಾ, ಸಾಂಗ್ಲಿ, ಸಜ್ಜನ್ಗಢ, ನರಸೋಬಾವಾಡಿ, ಗಣೇಶವಾಡಿ, ಕಾಗವಾಡು, ನವಬಾಗು, ಕೊಲ್ಲಾಪುರ, ಸೊಲ್ಲಾಪುರ, ಪಂಡ್ರಾಪುರ, ತುಳಜಾಪುರ, ಗೋಂದಾವಲೆ, ಬೀಡ್, ನಂದೀಡು, ಲಾತೂರು, ಅಕ್ಕಲ್ಕೋಟು, ಜತ್ತು, ನಾಗ್ಪುರ, ನಿಮಗೆಲ್ಲ ಆಲ್ಮೋಸ್ಟ್ ಎಲ್ಲ. ಆಮೇಲೆ ಮಹಾರಾಷ್ಟ್ರ ಆದಮೇಲೆ ನಿಮಗೆ ಛತ್ತೀಸ್ಗಢ, ಒರಿಸ್ಸಾ, ಜಾರ್ಖಂಡು, ಬಿಹಾರು, ವೆಸ್ಟ್ ಬೆಂಗಾಲಲ್ಲೂ ಅಷ್ಟೇ ದಕ್ಷಿಣೇಶ್ವರು, ನಿಮಗೆ ಕಮರ್ಪುಕೂರು, ಜೈರಾಮ್ ಬಾಟಿ, ಕೋಲ್ಪಾರ, ಸಿಯಾರು, ಬಿಷ್ಣುಪುರ, ಬಾಂಕುರ, ಬರ್ಧಮಾನು, ಅಸನ್ಸೋಲು, ಜಾಮ್ತಾರ, ಕಿಶನ್ಗಂಜು, ಇಸ್ಲಾಂಪುರ, ಸಿಲಿಗುರಿ, ಹಾಗೆ ಅದೇ ಮಾರ್ಗವಾಗಿ ನೇಪಾಳ್ಗೂ ಹೋಗಿತ್ತು. ನೇಪಾಳ, ಭೂತಾನು ಮತ್ತು ಮಯಮ್ನಾರ್, ಈ 3 ರಾಷ್ಟ್ರಗಳಿಗೂ ಹೋಗಿದ್ದು. ಅದಾದಮೇಲೆ ಗುವಾಹಟಿಗೆ ಹೋದೋ, 7 ಸಿಸ್ಟರ್ ಅಂತಾರಲ್ಲ, ಈಶಾನ್ಯ ರಾಜ್ಯಗಳಲ್ಲಿ 1 ವರ್ಷ ಬರೀ ನಾರ್ತ್ ಈಸ್ಟಲ್ಲೇ ಇದ್ದು, ಆ 7 ರಾಜ್ಯದಲ್ಲೇ. ಅಸ್ಸಾಮು, ಮೇಘಾಲಯ, ತ್ರಿಪುರ, ನಾಗಾಲ್ಯಾಂಡು, ಮಣಿಪುರ, ಮಿಜೋರಾಮು, ಅರುಣಾಚಲ್ ಪ್ರದೇಶ, ಇಂಡೋ ಚೀನಾ ಬಾರ್ಡರು, ತವಾಂಗು, ಸೇಲಾಪಾಸು, ರೂಪ, ಬೊಮಿಡಿಲ್ಲ, ಝೀರೋ ವ್ಯಾಲಿ, ಏಲಾಂಗು, ಮೇಚುಕ, ಮತ್ತು ಈ ಕಡೆ ಬಂದರೆ ನಿಮಗೆ ಟ್ಯಾಟೋ, ಮೇಚುಕ, ಈ ಕಡೆ ಪರಶುರಾಮ್ ಕುಂಡು, ಈ ಕಡೆ ಎಕ್ಸ್ಟ್ರೀಮ್ ನಾರ್ತ್ ಈಸ್ಟ್ ಬಂದರೆ ನಿಮಗೆ ಕೊನ್ಸಾ, ಮಿಯೋ, ನಾಮ್ದಫಾ ಫಾರೆಸ್ಟು, ಜೈರಾಂಪುರ, ಈ ಕಡೆ ಎಲ್ಲ ಬಾರ್ಡ್ರನ್ನ ಎಲ್ಲ ತೀರ್ಥಕ್ಷೇತ್ರಗಳು ನೋಡಿಕೊಂಡು, ಜೊತೆಗೆ ನೇಪಾಳ, ಭೂತಾನು, ಮಯಮ್ನಾರ್ಗೂ ಕೂಡ ಹೋಗಿ ಅಲ್ಲಿರೋ ಮಾನೆಸ್ಟ್ರಿಗಳು, ದೇವಸ್ಥಾನಗಳೆಲ್ಲ ನೋಡಿಕೊಂಡು, ಅಂದರೆ ಎಲ್ಲ ಸಮಗ್ರವಾಗಿ ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನ, ತೀರ್ಥ ಸ್ನಾನ ಮತ್ತು ತೀರ್ಥ ಪ್ರಾಶನ. ಮತ್ತು ವಿಶೇಷವಾಗಿ ಹಳ್ಳಿಗಳು. ಈಗ ಸ್ವಾಮಿ ವಿವೇಕಾನಂದರು ಹೇಳಿರ್ತಾರೆ, ದ ರಿಯಲ್ ಇಂಡಿಯಾ ಇಸ್ ಲಿವಿಂಗ್ ಇನ್ ದ ವಿಲೇಜ್ ಅಂತಾರೆ. ಅಂದರೆ ಹಳ್ಳಿಗಳೇನು ಅಂದರೆ ನಮ್ಮ ಸಂಸ್ಕೃತಿಯ ಬೀಡೋದು. ಯಾವುದೇ ಹಳ್ಳಿಗಳು ಇನ್ನೂ ನಮ್ಮ ಸಂಸ್ಕೃತಿನ ಜೀವಂತವಾಗಿ ಹಿಡಿದಿಟ್ಕೊಂಡಿದೆ. ಅಲ್ಲಿನ ಆಚಾರ ವಿಚಾರ ಇರ್ಬೋದು, ಉಡುಗೆ ತೊಡುಗೆ ಇರ್ಬೋದು, ಆಹಾರ ವೈವಿಧ್ಯತೆ ಇರ್ಬೋದು, ಮತ್ತು ಆ ಜನಗಳ ಮುಗ್ಧತೆ, ಆ ಪ್ರೀತಿ, ಒಬ್ಬ ಅತಿಥಿಯಾಗಿ ಹೋದಾಗ ಅವರು ನಮ್ಮನ್ನು ಆಧರಿಸುವಂಥ, ಸತ್ಕರಿಸುವಂಥ ರೀತಿ. ಹಾಗಾಗಿ ವಿಶೇಷವಾಗಿ ಹಳ್ಳಿಗಳನ್ನೆಲ್ಲ ನೋಡಿದಾಗ ನಮಗೆ ಎಂಥ ಒಂದು ಶ್ರೇಷ್ಠ ಸಂಸ್ಕೃತಿ ನಮ್ಮದು. ಮುಂಚೆನೂ ನಮಗೆ ದೇಶಭಕ್ತಿ ಇತ್ತು, ಬಟ್ ಆದರೆ ಈ ಯಾತ್ರೆ ಮಾಡಿದ ಮೇಲಂತೂ ದೇಶಭಕ್ತಿ ಇನ್ನೂ 100 ಮಡಿ ಆಗೋಯ್ತು ನನಗೆ, ನಮ್ಮ ತಾಯಿಗಿಬ್ಬರು. ಯಾಕೆಂದರೆ ಎಂಥ ಒಂದು ನಮ್ಮ ಪೂರ್ವಿಕರು ಎಂತೆಂಥ ಕಾನ್ಸೆಪ್ಟ್ಗಳು ಕೊಟ್ಟಿದ್ದಾರೆ.
ಅತಿಥಿ ದೇವೋಭವ ಅನ್ನೋ ಕಾನ್ಸೆಪ್ಟೇ ತಗೊಳ್ಳಿ. ನಮ್ಮ ಯಾತ್ರೆ ಯಶಸ್ವಿ ಆಗೋಕ್ಕೆ ಅತಿಥಿ ದೇವೋಭವ ಅನ್ನೋ ಕಾನ್ಸೆಪ್ಟೇ. ಈಗ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳಿ ಅತಿಥಿ ದೇವೋಭವ ಅನ್ನೋದು ತಾಯಲ್ಲಿ ದೇವ್ರನ್ನ ಕಾಣು, ತಂದೆಯಲ್ಲಿ ದೇವ್ರನ್ನ ಕಾಣು, ಮತ್ತು ಗುರು ಹಿರಿಯರಲ್ಲಿ ನಮ್ಗೆ ಅಕ್ಷರ ಜ್ಞಾನ, ಮತ್ತು ಅದಲ್ಲದೆ ಅತಿಥಿ ಸೇವೆಗೆ ಇನ್ನೂ ಅತಿಥಿ ಸೇವೆಯಿಂದ ದೊಡ್ಡ ಪುಣ್ಯ ಸಂಪಾದನೆ ಇದೆ ಪೂರ್ವಿಕರಿಗೆ. ಅವರು ಆ ಕಾನ್ಸೆಪ್ಟಿಂದನೇ ನಮ್ಮ ಯಾತ್ರೆ ಯಶಸ್ವಿ ಆಯಿತು. ನೀವು ಇನ್ನೊಂದು ನನಗೆ ಫೋನಲ್ಲಿ ಮಾತಾಡುವಾಗ ಹೇಳಿದ್ರಿ, ಸರ್ ನೀವು ಧರ್ಮಸ್ಥಳದಲ್ಲಿ ಎಷ್ಟು ದಿನ ಇಡ್ತೀರಿ ಅಂತ. ಇಲ್ಲ ಸರ್, ನಾವೇನು ಹಾಗೆಲ್ಲ ಲೆಕ್ಕಾಚಾರ ಇಲ್ಲ, ಹೊರಡಬೇಕು ಅಂತಂದರೆ ತಕ್ಷಣ ಆ ಕ್ಷಣಕ್ಕೆ ಮನಸ್ಸಿಗೆ ಬಂದರೆ ಹೊರಡೋದು ಅಂತ. ಅಮ್ಮನ ಆರೋಗ್ಯ ಏನಾದರೂ ತೊಂದರೆ ಇತ್ತು ಅಥವಾ ಏನಾದರೂ ಆದರೆ ನಾವು ಸ್ವಲ್ಪ ಚೇಂಜಸ್ ಮಾಡ್ತೀವಿ, ಆದರೆ ತಕ್ಷಣಕ್ಕೆ ಹೊರಟುಬಿಡ್ತೀವಿ ಅಂತ. ಹೇಗೆ ಇದು ಪ್ಲ್ಯಾನಿಂಗ್, ಹೇಗೆ ಇಡೀ ಭಾರತಕ್ಕೆ ಸುತ್ತಾಡಬೇಕು ಅಂತಂದರೆ ವಿದೌಟ್ ಪ್ಲ್ಯಾನಿಂಗ್ ಸಾಧ್ಯನಾ ಅಂತ? ಹೌದು, ಡೆಫಿನೆಟಾಗಿ. ಏಕೆಂದರೆ ನಾವು ಋಷಿ ಜೀವನದಲ್ಲಿ ಇರೋದರಿಂದ ಹೀಗೆ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ಲು, ಈಗ 10:30 ಟೈಮು, 10:45 ನಿಮಗೆಲ್ಲ ಒಂದು ಅಪಾಯಿಂಟ್ಮೆಂಟ್ ಇದೆ. ಆವಾಗ ನೀವು ಇಷ್ಟು ಸುಲಲಿತವಾಗಿ ಸರಾಗವಾಗಿ ಮಾತಾಡೋಕ್ಕಾಗಲ್ಲ, ಮನಸ್ಸೆಲ್ಲ ಅಲ್ಲಿರುತ್ತೆ. ಇಟ್ಸ್ ನ್ಯಾಚುರಲ್. ನಾ ಹೇಳ್ತಾ ಇರೋದು, ಯಾವುದೇ ಒಂದು ಟೈಮ್ ಬೌಂಡು ಅಥವಾ ಒಂದು ಸೀಮಿತತೆ ಇಟ್ಕೊಂಡಾಗ ನಮಗೆ ಮನಸ್ಸೆಲ್ಲ ಮುಂದೊಂದು ಕಡೆ ಹೋಗುತ್ತೆ. ನಾವೇನು ಅಂದರೆ ವರ್ತಮಾನದಲ್ಲಿ ಬದುಕೋಕ್ಕೆ ಹೆಚ್ಚು ಇಷ್ಟಪಡ್ತೀವಿ. ಈಗ ಸಾಮಾನ್ಯ ಮನುಷ್ಯ ಏನು ಅಂದರೆ ಇಲ್ಲಿ ಕೂತ್ಕೊಂಡು ಯಾವುದೋ ಭೂತಕಾಲದಲ್ಲಿ ನಡೆದಿರೋದನ್ನ ಸ್ಕ್ರೂ ಅಪ್ ಮಾಡ್ತಾ ಇರ್ತಾನೆ, ಇಲ್ಲ ನಾಳೆದು ಯಾವುದೋ ಒಂದು ಕನಸು ಕಾಣ್ತಾ ಇರ್ತಾನೆ. ನಾವು ಹಾಗಲ್ಲ, ವರ್ತಮಾನದಲ್ಲಿ ಬದುಕೋದು. ಯಾಕೆಂದರೆ ಯಾವುದೇ ಕ್ಷೇತ್ರಗಳಿಗೆ ಹೋದಾಗ ಇದ್ದು ಅನುಭವಿಸಿ ಹೋಗೋದು. ಈ ಟಚ್ ಆ್ಯಂಡ್ ಗೋ ಅನ್ನೋ ಥರ ಇಲ್ಲ. ಬಂದೋ, ಮಂಜುನಾಥನ ದರ್ಶನ ಮಾಡ್ದೋ, ಟಕ್ ಅಂತ ಇವತ್ತು ರಾತ್ರಿಗೆ ಹಾರ್ದೋ, ಅಥವಾ ಇನ್ಯಾವುದೋ ಹಂಗಿಲ್ಲ. ನಾನು ಯಾಕೆ ಅಂದರೆ ಇದನ್ನು ಲೈಫಲ್ಲಿ ಫಸ್ಟ್ ಟೈಮ್ ನಮ್ಮ ತಾಯಿಗೆ ಯಾತ್ರೆ ಮಾಡಿಸ್ತಾ ಇದ್ದೀನಿ. ಎಲ್ಲ ಕಡೆ ಹೊರಗಡೆ ಕರ್ಕೊಂಡೋಗಿ ಕೇವಲ 4 ಬಿಳಿ ಗೋಡೆ, ಒಂದು ಮೇಲ್ಛಾವಣಿ ಅಷ್ಟೇ ಅವ್ರ ಪ್ರಪಂಚ ಆಗಿತ್ತು. ಅಂಥ ಒಂದು ತಾಯಿನ ಹೊರಗೆ ಕರ್ಕೊಂಬಂದು ಬಣ್ಣದ ಪ್ರಪಂಚ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಾವೆಲ್ಲೇ ಹೋದರೂ ಇದ್ದು ಅನುಭವಿಸಿ ನಂತರ ಮುಂದಕ್ಕೆ ಹೋಗೋದು. ಈಗ ಧರ್ಮಸ್ಥಳಕ್ಕೆ ನೆನೆ ಬಂದು ಇಲ್ಲೆಲ್ಲ ಸುತ್ತಮುತ್ತ ನೋಡೋವಂಥದ್ದು ಸುಮ್ಮನೆ ಇರುತ್ತೆ. ಈಗ ಮಂಜುನಾಥನ ದರ್ಶನ ಆಯಿತು, ನಮ್ಮ ಪೂಜ್ಯ ಕಾವಂದ್ರ ದರ್ಶನ ಆಯಿತು ನಮಗೆ. ಆದರೆ ಇಲ್ಲಿ ಸುತ್ತಮುತ್ತ ಬಾಹುಬಲಿ ಇದೆ ಅಥವಾ ಇನ್ಯಾವುದೋ ಒಂದಷ್ಟು ದೇವಸ್ಥಾನಗಳು ಎಲ್ಲ ಒಂದಷ್ಟು ಅಕ್ಕಪಕ್ಕದವ್ರು ಕೇಳಿದ್ರೆ ಹೇಳ್ತಾರಲ್ಲ, ಅದೆಲ್ಲ ಸಮಗ್ರವಾಗಿ ನೋಡೋದು, ಅನುಭವಿಸೋದು. ಈ ವಾತಾವರಣದಲ್ಲಿ ಒಂದು ಕ್ಷೇತ್ರವಾಸ ಅಂತ ಇದ್ದು ಆ ವಾತಾವರಣದಲ್ಲಿ ಅನುಭವಿಸಿದ್ರೆ ನಮಗೆ ಮನಸ್ಸಿಗೆ ನೆಕ್ಸ್ಟು ತೃಪ್ತಿ ಸಿಗುತ್ತೆ. ಎಷ್ಟೋ ಜನ ಸದ್ಭಕ್ತರು ಬರ್ತಾರೆ. ಈಗ ನಾನು ಮೈಸೂರಿಂದ ಬಂದಿದ್ದೀನಿ, ಇನ್ಯಾರೋ ತಮಿಳ್ನಾಡಿಂದ ಬಂದಿರ್ತಾರೆ, ಆಂಧ್ರದಿಂದ ಬಂದಿರ್ತಾರೆ, ಅಥವಾ ಇನ್ಯಾರೋ ಮಹಾರಾಷ್ಟ್ರದಿಂದ ಬಂದಿರ್ತಾರೆ, ಅಥವಾ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ. ಎಲ್ಲ ಸದ್ಭಕ್ತರ ಸಹವಾಸ ಸಿಗುತ್ತೆ, ನೋಡ್ಬೋದು. ಆ ತೀರ್ಥಕ್ಷೇತ್ರಗಳಲ್ಲಿ ಅದೊಂದು ಆ ವಿಚಾರ ವಿನಿಮಯ ಮಾಡ್ಕೋಬೋದು, ಕೆಲವ್ರ ಪರಿಚಯ ಆಗುತ್ತೆ. ಹಾಗೆ ಒಂದು ನಮಗೆ ಆಗಾಗ ಉಭಯ ಕುಶಲೋಪರಿ ನಡೀತಾ ಇರುತ್ತೆ. ಈ ಥರದ್ದೆಲ್ಲ ಎಷ್ಟೋ ತೀರ್ಥಕ್ಷೇತ್ರಗಳಲ್ಲಿ ನಾವು ವಾಸ ಮಾಡೋದ್ರಿಂದ ನಮ್ಗೆ ಎಷ್ಟೋ ಅನುಕೂಲಗಳಿದೆ. ನಮ್ಮ ಮನಸ್ಸು ವಿಶಾಲವಾಗುತ್ತೆ. ವಿಶೇಷವಾಗಿ ಈಗ ನಾವು ಸೀಮಿತವಾಗಿ ನಮ್ಮೂರಲ್ಲೇ ನಾವು ಇದ್ಬಿಟ್ರೆ ಬಾವಿ ಕಪ್ಪೆ ಥರ ಇರ್ತೀವಿ ನೋಡಿ. ಇಲ್ಲೆಲ್ಲ ಬಂದಾಗ ಹೇಗೆ ಸಮಾಜನೇ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಜನಗಳನ್ನ, ಮತ್ತು ಆ ಮನುಷ್ಯ ಪ್ರೀತಿ ಎಲ್ಲ ಕಡೆಯಿಂದ ಬಂದು ಇವರೆಲ್ಲ ನಮ್ಮ ದೇಶದ ಜನ, ನಾವೆಲ್ಲ ಒಂದೇ ದೇಶಕ್ಕೆ ಸೇರಿದವರು ಅನ್ನೋ ಭಾವನೆ ಬರುತ್ತೆ. ಈಗ ನಾವು ಅಸ್ಸಾಮಲ್ಲೆಲ್ಲ ಹೋಗಿದ್ದಾಗ ಆ ಜನ ವಿಶೇಷವಾದ ಕಾಳಜಿಯಿಂದ ಇವರೆಲ್ಲ ನಮ್ಮ ಜನಗಳು, ನಾವೆಲ್ಲ ಒಂದೇ ದೇಶಕ್ಕೆ ಸೇರಿದವರು. ಹಾಗೆ ಈಗ ರಾಜ್ಯದಲ್ಲದು ನಾವೆಲ್ಲ ಈ ರಾಜ್ಯಕ್ಕೆ ಸೇರಿದವರು ಒಂಥರ ವಿಶೇಷವಾದ ಒಂದು ಪ್ರೀತಿ ಬೆಳೆಯುತ್ತೆ. ಮತ್ತು ನಮ್ಮ ವ್ಯಕ್ತಿತ್ವ ನಿರ್ಮಾಣಕ್ಕೂ ಕೂಡ ಅದು ಸಹಕಾರಿಯಾಗುತ್ತೆ. ಅಮ್ಮ, ಈಗ ನೀವು 67 ವರ್ಷ ಮನೆಯಲ್ಲಿದ್ದಿರಿ. ಏನು ಆಗ ನಿಮ್ಮ ಈ ಆಹಾರಕ್ಕೆ ಏನು ತಗೋತಾ ಇದ್ರಿ? ಈ ಉತ್ತರ ಭಾರತ ಅಲ್ಲೆಲ್ಲ ಹೋದಾಗ ತೊಂದರೆ ಆಗಲಿಲ್ವಾ? ಇಲ್ಲ, ಏನೂ ತೊಂದರೆ ಆಗಿಲ್ಲ. ನಾವು ಮನೇಲಿ ಮಾಮೂಲು ನಾವೆಲ್ಲ ವೆಜಿಟೇರಿಯನ್ ಏನಿದ್ರು, ಸಾತ್ವಿಕದ ಆಹಾರ. ಅಲ್ಲೂ ನಮಗೆ ವೆಜಿಟೇರಿಯನ್ನೇ. ನಮಗೆ ಗೊತ್ತಲ್ಲ, ನಾವೆಲ್ಲ ಹೇಳಿರ್ತೀವಲ್ಲ ಹೇಗೋ ನಮ್ಗೆ ವೆಜಿಟೇರಿಯನ್. ಹಾಗಾಗಿ ಈ ದಾಲ್ ಅಂತೆಲ್ಲ ಮಾಡ್ತಾರೆ ಅಲ್ಲಿ. ಆದರೆ ನಮ್ಗೆ ನೀವೆಲ್ಲ ಕರ್ನಾಟಕದಲ್ಲಿ ಒಂಥರ ನಾವು ಖಾರ ಹಾಕಿ ಸಾಂಬಾರು ಮಾಡೋದು ಇದೆಲ್ಲ ಮಾಡ್ತೀವಿ. ಅವರು ದಾಲ್ ಅಂತ ಮಾಡ್ತಾರೆ ಉತ್ತರ ಭಾರತದ ಕಡೆ. ಖಾರ ಎಲ್ಲ ಹಾಕಿ ಒಂಥರ ಸಾರು ಮಾಡಲ್ಲ. ಇದನ್ನು ಅಂಗಡಿದು ಈ ಗರಂ ಮಸಾಲ ಅಂತಿರುತ್ತೆ, ಅದು ಉಪಯೋಗಿಸ್ತಾರೆ ಅವರು. ಎಲ್ಲದಕ್ಕೂ ಗೊಜ್ಜು ಗಿಜ್ಜು ಒಂಥರ ಕಾಳು ಹಾಕಿ ಅದೆಲ್ಲ ಮಾಡ್ತಾರೆ. ಅದಕ್ಕೆ ಆ ಪುಡಿ ಹಾಕಿ ಮಾಡ್ತಾರೆ ಅವರು ಆ ಥರ. ಅದು ನಾವೇನಿಲ್ಲ ಅದನ್ನು ತಿಂತಾಯಿದ್ದೋ. ದಾಲು ಅಷ್ಟೇ, ದಾಲಿಗೆ ಆಲೂಗೆಡ್ಡೆ ಹಾಕ್ತಾರೆ, ಬೇಯಿಸಿ ಒಳಕ್ಕೆ ಹಾಕ್ಬಿಡ್ತಾರೆ ಅಷ್ಟೇ. ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿರ್ತಾರೆ. ಅದು ನಮ್ಗೆ ಒಗ್ಗಿತ್ತು, ಅದೆಲ್ಲ ಒಗ್ಗಿತ್ತು. ನಮ್ಮ ಆಹಾರಕ್ಕೂ ನೀವು ಹೇಳುವಾಗ ಅಲ್ಲಿ ಆಹಾರಕ್ಕೂ ಏನು ಅಂತಂದರೆ ನಮಗೇನು ತೊಂದರೆ ಆಗಿಲ್ಲ. ಅದನ್ನು ಊಟ ಮಾಡ್ತಿದ್ದೋ ನಾವು. ಯಾವುದೇ ಊಟ ಮಾಡಿದ್ರು ನಾ ಈಗ ಹೇಳಿದ್ನಲ್ಲ 2 ಹೊತ್ತು ಅಷ್ಟೇ ನಮ್ಮದು. ಆ ಊಟ ಒಂದು ಮಾಡ್ಕೊಂಬಿಟ್ರೆ ಬೆಳಗ್ಗೆ, ತಿರ್ಗಿ ರಾತ್ರಿಗೆ ಇನ್ನೂ ಮಾಡ್ತಿದ್ದು. ಮಧ್ಯ ನಾವೇನೂ ಒಂದು ಹಿಡ್ಡಿನ ಪದಾರ್ಥ, ಕಾಫಿ ಟೀ ಹಾಲು ಏನೂ ಕುಡಿತಾ ಇರಲಿಲ್ಲ, ಇದು ಮಾಡ್ತಿಲ್ಲ. 2 ಹೊತ್ತು ಊಟ. ನಮ್ಗೆ ಅದು ಪಾಪ ಅವ್ರಿಗೆ ಗೊತ್ತು, ನಾವು ಹೇಳ್ತಿದ್ವಲ್ಲ ಹಾಗೆ ಮಾಡೋರು. ನಮಗೆ ಮಾಡೋದು ನಮ್ಮನ್ನು ಆತಿಥ್ಯ ಮಾಡ್ತಿದ್ರಲ್ಲ ಅವ್ರು ಹಾಗೆ ಮಾಡೋರು. ಗೊತ್ತಲ್ಲ ಇವರು ಕರ್ನಾಟಕದವರು ಬಂದಿದ್ದಾರೆ ತಾಯಿ ಮಗ ಅಂದ್ಬಿಟ್ಟು ನಮಗೇನಿಲ್ಲ ಪಾಪ ಅದೇ ಆ ಥರ ಹಾಕ್ತಾಯಿದ್ರು ಸಾತ್ವಿಕದ ಆಹಾರ. ಸರ್, ತುಂಬ ಪ್ರಶ್ನೆಗಳು ಇರ್ಬೋದು.
ಆರ್ಥಿಕತೆ ಅಂದರೆ ಖರ್ಚಿಗೆ ಏನು ಮಾಡ್ತೀರಿ? ಅದು ಪೆಟ್ರೋಲ್ ಹಾಕಬೇಕು, ಮತ್ತು ಊಟ ತಿಂಡಿದಾಗಬೇಕು. ನೀವು ಇಂಜಿನಿಯರ್ ಆಗಿದ್ರಿ ಅಂತ ಗೊತ್ತು. ಈ ಇಡೀ 58,000 ಕಿಲೋಮೀಟರ್ ಓಡಾಡಲಿಕ್ಕೆ, 3-4 ದೇಶವನ್ನು ಸುತ್ತಾಡಲಿಕ್ಕೆ ಖರ್ಚಿಗೆ ಹೇಗೆ ಅಂತ? ಖರ್ಚಿಗೆ ಏನು ಅಂದರೆ ಅದೇ ಈಗ ನೀವು ಹೇಳಿದಾಗೆ 13 ವರ್ಷ ನಾನು ಐ ವಾಸ್ ಎ ಕಾರ್ಪೊರೇಟ್ ಟೀಮ್ ಲೀಡರ್. ಆಗ ನಾನು ನ್ಯಾಯವಾದ ಮಾರ್ಗದಿಂದ ಸಂಪಾದನೆ ಮಾಡಿರುವಂಥ ಹಣ ಏನಿದೆ, ನನ್ನ ಸ್ಯಾಲ್ರಿ, ಇನ್ಸೆಂಟಿವು, ಅದನ್ನೆಲ್ಲ ಏನು ಮಾಡಿದೆ ಅಂದರೆ ಎಲ್ಲ ನಮ್ಮ ತಾಯಿ ಹೆಸರಲ್ಲೇ ಇಟ್ಟಿದ್ದೀನಿ. ಪ್ರತಿ ತಿಂಗಳು ನಮಗೇನಾಗುತ್ತೆ, ಬಡ್ಡಿ ಬರುತ್ತೆ. ಈಗ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ, ಪೋಸ್ಟ್ ಆಫೀಸ್ಗಳಲ್ಲಿ ಇಂಥ ಕಡೆ ಎಲ್ಲ FD ಥರ ರೂಪದಲ್ಲಿ ಮಾಡಿ ನಮ್ಮ ತಾಯಿ ಹೆಸರಲ್ಲೇ ಇಟ್ಟಿದ್ದೀನಿ. ಬಡ್ಡಿ ಬರುತ್ತೆ ನಮಗೆ ಔಟ್ ಆಫ್ ದಟ್. ಹಾಗಾಗಿ ಆ ಇಂಟ್ರೆಸ್ಟಿಂದನೇ ನಾನು ಯಾತ್ರೆ ಮಾಡೋದು. ಬೇರೆಯವರು ಮತ್ತು 3 ತತ್ವಗಳನ್ನ ಇಟ್ಕೊಂಡು ಯಾತ್ರೆ ಮಾಡಿದ್ದೀನಿ. ಒಂದು, ಯಾರಿಂದನೂ ಯಾವುದೇ ವಸ್ತು ರೂಪದ ಕಾಣಿಕೆಗಳು ಅಥವಾ ನಗದುಗಳು ಅಥವಾ ಇನ್ಯಾವುದೇ ದ್ರವ್ಯಗಳು ಯಾವುದನ್ನು ಸ್ವೀಕಾರ ಮಾಡೋದು ಎಲ್ಲ. ಏಕೆಂದರೆ ಪುಣ್ಯ ನಷ್ಟ ಮಾಡ್ಕೋಬಾರ್ದು. ನನ್ನ ಹೆತ್ತ ತಾಯಿ ಯಾತ್ರೆನ ನನ್ನ ಸ್ವಂತ ಶ್ರಮದ ಬೆವರಿಂದ ಸಂಪಾದನೆ ಮಾಡಿರೋ ಹಣದಲ್ಲಿ ಯಾತ್ರೆ ಮಾಡಬೇಕು ಅಂತ ನಾನು ಈಗ ನೆನ್ನೆ ಪೂಜ್ಯ ಕಾವಂದರು ಕೂಡ ಅವರು ನಮ್ಮನ್ನು ಕೇಳಿದ್ರು, ಈ ವಿಚಾರ ಮುಂದಿಟ್ಟರು. ನಿಮ್ಮ ಅನುಗ್ರಹ ಸಾಕು ಗುರುಗಳೇ ಅಂತಲೇ ನಾನು ಹೇಳಿದೆ. ಹಾಗಾಗಿ ಪಾಪ ಅವರು ಕೂಡ ಕೇರ್ ಮಾಡಿದ್ರು. ನಿಮ್ಮ ಯಾತ್ರೆಗೆ ಏನಾದರೂ ನಿಮ್ಮ ಅನುಗ್ರಹ ಸನ್ಮಾರ್ಗ ತೋರಿಸಿ, ನನಗೆ ನಿಮ್ಮ ಅನುಗ್ರಹ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳಿಕೊಂಡ. ಹಾಗೆ ಎಲ್ಲೇ ಹೋದರೂ ಸಾಧು ಸಂತರ ದರ್ಶನದಲ್ಲಿ ನಾವು ಸನ್ಮಾರ್ಗ ಪ್ರಾಪ್ತಿ ಮತ್ತು ಸದ್ಬುದ್ಧಿ ಅವರಿಂದ ಈ ಆಶೀರ್ವಾದಗಳನ್ನ ಅನುಗ್ರಹ ಪಡ್ಕೋತೀವಿ. ಹಾಗಾಗಿ ಏನು ಅಂದರೆ ಪುಣ್ಯ ನಷ್ಟ ಮಾಡ್ಕೋಬಾರ್ದು ಅಂತ. ಕೊರೋನಾ ಕಾಲದಲ್ಲಿ ಸುತ್ತಾಡಿದ್ರಿ ಅಂತ ಹೇಳಿದ್ರಿ. ಸುತ್ತಾಡಲಿಕ್ಕೆ ಅಲ್ಲಲ್ಲಿ ಪೊಲೀಸರು, ಬ್ಯಾರಿಕೇಡ್ಗಳು, ಜೊತೆಗೆ ಝೋನ್ಗಳು ಇವೆಲ್ಲ ಇತ್ತು. ಕಷ್ಟ ಆಗಲಿಲ್ವಾ? ಇಲ್ಲ, ಆಗೇನು ಮಾಡಿದೆ ಅಂತಂದರೆ ಕೊರೋನಾ ಸಂದರ್ಭದಲ್ಲಿ ನಮಗೆ ಭೂತಾನ್ ಬಾರ್ಡ್ರಲ್ಲಿ ನಾವು ಸ್ಟ್ರಕ್ ಆಗಿದ್ದು. 1 ತಿಂಗಳು 21 ದಿನ ಅಲ್ಲೇ ಇದ್ದು. ಅದಾದಮೇಲೆ ಅಲ್ಲಿನ ಅವರು ಎಕ್ಸ್ಟೆಂಡ್ ಮಾಡ್ತಾಯಿದ್ರು ಲಾಕ್ಡೌನ್ಗಳನ್ನ. ಫಸ್ಟ್ ಲಾಕ್ಡೌನು, ಸೆಕೆಂಡ್ ಲಾಕ್ಡೌನ್, ಥರ್ಡ್ ಲಾಕ್ಡೌನ್, ಫೋರ್ತ್ ಲಾಕ್ಡೌನ್. 4ನೇ ಲಾಕ್ಡೌನ್ ಆದಮೇಲೆ ನಾನು ನಮ್ಮ ತಾಯಿ ಮಾತಾಡಿಕೊಂಡು ಅಲ್ಲಿನ ಒಂದು ಲೋಕಲ್ ಚಾನಲ್ಲು, ನ್ಯಾಷನಲ್ ಲೈವ್ ಒಂದು ಚಾನಲ್ಗೆ ಇಂಟ್ರ್ಯೂ ಕೊಟ್ಟಿದ್ದೆ. ಇಂಟ್ರ್ಯೂ ಕೊಟ್ಟಾಗ ಏನು ಮಾಡಿದ್ರು, ಅದು ನ್ಯೂಸ್ ಟೆಲಿಕಾಸ್ಟ್ ಆಗ್ತಿದ್ದಂಗೆ ಅಲ್ಲಿನ ಲೋಕಲ್ MP ಫೋನ್ ಮಾಡಿದ್ರು, ಮಿಸ್ಟರ್ ರಾಜು ಬಿಸ್ಟಾ ಅಂತ, ಮಾನ್ಯ ಸಂಸದರು. ಅವ್ರು ಫೋನ್ ಮಾಡಿ ನಮ್ಮೆಲ್ಲ ಕ್ಷೇಮ ಸಮಾಚಾರ ವಿಚಾರಿಸ್ಕೊಂಡು ನಮಗೇನು ಬೇಕು, ನಾನು ಅವಾಗ ಮೂಮೆಂಟ್ ಪಾಸ್ನ ರಿಕ್ವೆಸ್ಟ್ ಮಾಡಿದ್ದೆ. ಏಕೆಂದರೆ ಅವಾಗೆಲ್ಲ ಮೂಮೆಂಟ್ ಪಾಸ್ ಬೇಕಾಗಿತ್ತಲ್ಲ, ಹಾಗಾಗಿ ಅದನ್ನು ಕೇಳ್ಕೊಂಡಿದ್ದೆ. ಅವರು ಓಕೆ ಅಂತ ಹೇಳಿ ಅದಾದ ತಕ್ಷಣ ನಮ್ಮ ಮಾನ್ಯ ಯಡಿಯೂರಪ್ಪನವರು ನಮಗೆ ಕಾಲ್ ಮಾಡಿ ನಮ್ಮಿಬ್ಬರೂ ವಿಚಾರಿಸ್ಕೊಂಡು ಆವಾಗಲೂ ಅಷ್ಟೇ ಅವರು ಹೇಗೆ ಬರ್ತೀರಪ್ಪ, ಈಗೆಲ್ಲ ಕೊರೋನಾ ಬೇರೆ ಇದೆ, ಒಳ್ಳೆ ಸಂದರ್ಭ ಆದರೆ ಯಾರು ಬೇಕಾದರೂ ಕರೀತಾರೆ, ಮನೆಯಲ್ಲಿ ಇಟ್ಕೊಳ್ಳೋದು ಮಾಡೋದು, ಯಾವುದೋ ಮಠದಲ್ಲಿ ಇರ್ಬೋದು. ಆದರೆ ಈ ಸಂದರ್ಭದಲ್ಲಿ ಈ ಥರ ಇದೆಯಲ್ಲ ಹೇಗೆ ಅಂತ. ಇಲ್ಲ ಸರ್, ನಾನು ಪರ್ಸ್ನಲ್ ಕಾಂಟ್ಯಾಕ್ಟಿಂದ ಹೇಗೋ ಮ್ಯಾನೇಜ್ ಮಾಡ್ತೀನಿ, ನೀವು ನನಗೊಂದು ಎಂಟ್ರಿ ಪಾಸ್ ಕೊಡಿಸ್ಬಿಡಿ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ನೋಡಿ, ವಿತಿನ್ ನೋ ಟೈಮ್ 2 ಬಂದುಬೀಳ್ತು ನನ್ನ ಮೊಬೈಲ್ಗೆ. 2 ಎಂಟ್ರಿ ಪಾಸು, ಎಕ್ಸಿಟ್ ಪಾಸು. ಹಾಗಾಗಿ ಆ ಪಾಸ್ ತಗೊಂಡೇ ನಾವು ಬಂದಾಗ ಎಲ್ಲ ಇದ್ದರೂ ಪಾಸ್ ತೋರಿಸ್ತಾಯಿತ್ತು. ಪಾಸ್ ತೋರಿಸ್ತಿದ್ದಾಗ ನಮಗೆ ಈಸಿಯಾಗಿ ಮುಂದಕ್ಕೆ ಹೋಗೋಕ್ಕೆ ಅನುಕೂಲ ಮಾಡಿಕೊಟ್ರು. ಆವಾಗ ಕೇವಲ 7 ದಿನದಲ್ಲಿ 2673 ಕಿಲೋಮೀಟ್ರನ್ನ ಕೇವಲ 7 ದಿನದಲ್ಲಿ ಬಂದುಬಿಟ್ಟೆ. ಅದರಲ್ಲಿ 3 ದಿನ ಕಂಟಿನ್ಯೂ ಆಗಿ 400 ಕಿಲೋಮೀಟ್ರು ಡ್ರೈವ್ ಮಾಡಿದೆ. ಈಗ ನಮ್ಮ ತಾಯಿ ಹೇಳಿದ್ರಲ್ಲ, ಎಲ್ಲೂ ಕೂಡ ಏನು ಅದು ಮನೋಸಂಕಲ್ಪ, ಯಾವ ಕೆಲಸನ ನಾವು ಇಷ್ಟಪಟ್ಟು ಮಾಡ್ತೀವೋ ಸರ್, ಆ ಇಷ್ಟಪಟ್ಟು ಮಾಡೋದ್ರಿಂದ ನಮ್ಗೆ ಯಾವುದೇ ಕಷ್ಟ, ಆಯಾಸ, ಬಳಲಿಕೆ ಏನೂ ಆಗಲ್ಲ. ಇನ್ನೂ ಆ ಕೆಲಸ ಮಾಡೋದ್ರಿಂದ ಹೆಚ್ಚು ಉತ್ಸಾಹ, ಹೆಚ್ಚು ಶಕ್ತಿ ನಮ್ಮಲ್ಲಿ ಜಾಗೃತ ಆಗುತ್ತೆ. ಯಾವ ಕೆಲಸನ ನಾವು ಮಾನಸಿಕ ಪ್ರೇಮದಿಂದ ಇಷ್ಟಪಟ್ಟು, ಇದು ನನ್ನ ಹೆತ್ತ ತಾಯಿ ಸೇವೆ ಆಗಿರೋದ್ರಿಂದ ನಾನು ಇದರಲ್ಲಿ ಸಂಪೂರ್ಣವಾಗಿ ಮುಳುಗೋಗಿದ್ದೀನಿ. ತುಂಬ ಭಕ್ತಿಯಿಂದ, ಪ್ರೀತಿಯಿಂದ ಮಾಡ್ತಾಯಿದ್ದೀನಿ. ಇದು ನನ್ನ ಜೀವನದ ಪರಮೋಚ್ಚವಾದ ಕೆಲಸ, ಕರ್ತವ್ಯ ಇದೆ ಏನೋ ಅನ್ನೋ ಒಂದು ಭಾವನೆಯಿಂದ ಮಾಡ್ತಿರೋದ್ರಿಂದ ನನಗೆಲ್ಲೂ ಕೂಡ ಯಾವುದೇ, ನಮ್ಮಿಬ್ಬರಿಗೂ ಅಷ್ಟೇ, ಯಾವುದೇ ಆಯಾಸ ಆಗಲಿ, ಬಳಲಿಕೆ ಆಗಲಿ ಅಥವಾ ನಿರುತ್ಸಾಹ ಆಗಲಿ ಯಾವುದೂ ಇಲ್ಲ. 3 ವರ್ಷ 3 ನಿಮಿಷದ ಥರ ಕಳೆದೋಯ್ತು ನಮಗೆ. ನಿಮ್ಗೆ ಗೊತ್ತಿಲ್ಲ, 3 ವರ್ಷ 3 ನಿಮಿಷದ ಥರ ಆಗೋಯ್ತು. ಈಗ ನೆಕ್ಸ್ಟ್ ಏನು? ನೆಕ್ಸ್ಟ್ ಅಂದರೆ ಈಗ ನೆಕ್ಸ್ಟ್ ಇನ್ನು ಮುಂದಿನ ಪಯಣ ಈಗ ಬಾಕಿ ಇದೆಯಾ? ನೆಕ್ಸ್ಟು ಅಲ್ಲ, ಬಾಕಿ ಅಂತಂದರೆ ಕೆಲವೊಂದು ಮಧ್ಯ ಬಿಟ್ಟು ಹೋಗಿರೋದಿರುತ್ತೆ. ಈಗ ಪುತ್ತೂರಲ್ಲಿ ಕೆಲವೊಂದಷ್ಟು ಜನ ನಮ್ಮ ತಾರುಣ್ಯದ ಆರಂಭದ ಕಾಲದ ಗೆಳೆಯರಿದ್ದಾರೆ, ಅಲ್ಲಿ ಹೋಗೋದು. ಮತ್ತು ಕಜೆಯಲ್ಲಿ ಏನು ಅಂತಂದರೆ ನಮ್ಮ ತಾಯಿಯ ತಾರುಣ್ಯದ ಆರಂಭದ ಕಾಲದ ಗೆಳತಿ ಅಲ್ಲಿದ್ದಾರೆ, ವಿಟ್ಲಾದಲ್ಲಿ ಕಜೆ ಜಯಲಕ್ಷ್ಮಿ ಅಂತ. ಅಂದರೆ ನಮ್ಮ ತಾಯಿನ ಇದೇ ಥರ ಒಂದಿನ ಮಾತಾಡ್ತಿರ್ಬೇಕಾದ್ರೆ ಕೇಳಿದೆ, ಅಮ್ಮ ನಮಗೆಲ್ಲ ಬಾಲ್ಯ ಸ್ನೇಹಿತರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ, ನಾವೆಲ್ಲ ಅವ್ರ ಜೊತೆ ಆಟ ಪಾಠ ಎಲ್ಲ ಆಡ್ತೀವಿ, ನಿನಗ್ಯಾರು ಇಲ್ವಮ್ಮ ಅಂತ ಸುಮ್ಮನೆ ಒಂದು ಕುತೂಹಲ ಕೇಳ್ದೆ. ಅಯ್ಯೋ ನನಗೂ ಇದ್ದರು ಕಣೋ, ಕಜೆ ಜಯಲಕ್ಷ್ಮಿ, ಚಂದ್ರಮತಿ ಅಂತೆಲ್ಲ ಇದ್ದರು, ಈಗ ಎಲ್ಲೆಲ್ಲ ಇದ್ದಾರೋ ಗೊತ್ತಿಲ್ಲಪ್ಪ ಅವರು.
ನೋಡಿ ಆ ಮಾತನ್ನು ತೊಗೊಂಡು ಅವ್ರನ್ನೂ ಎಲ್ಲ ಹುಡುಕ್ದೆ ನಾನು. ಇವತ್ತಿನ ಥರ ಅವರು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಏನೂ ಇರಲಿಲ್ಲ. ಆಗಿನ ಕಾಲದಲ್ಲಿ ಪತ್ರ ಮುಖೇನ ಸಂಪರ್ಕ ಇತ್ತು, ಪತ್ರ ಬರೆಯೋರಂತೆ. ಇವರೆಲ್ಲ ಮೈಸೂರು ಜಯಲಕ್ಷ್ಮೀಪುರಮಲ್ಲಿ ಹಿಂದಿ ಶಿಕ್ಷಕ ಮಾಡೋದು. ಕಜಯ್ ಜಯಲಕ್ಷ್ಮಿ ಡಾಟರ್ ಆಫ್ ಕೃಷ್ಣ ಭಟ್ ಅಂತ ಈ ಥರ ಪತ್ರ ಬರೋದು. ಬರೀ ಅಡ್ರೆಸ್ ಹೇಳಿದ್ರು ನೋಡಿ. ಅವ್ರ ತಂದೆ ಹೆಸರು ಇಟ್ಕೊಂಡು ನಾನು ಅದನ್ನು 6 ತಿಂಗಳು ಫಾಲೋ ಅಪ್ ಮಾಡಿ, ನನ್ನ ಸಾರ್ವಜನಿಕ ಸಂಪರ್ಕ ನಂದು ಚೆನ್ನಾಗಿದ್ದರಿಂದ, ಬೆಂಗಳೂರಲ್ಲಿದ್ದರಿಂದ ಫಾಲೋ ಅಪ್ ಮಾಡಿ ಕೊನೆಗೆ ಅವ್ರನ್ನೂ ಫೈಂಡ್ ಔಟ್ ಮಾಡಿ ಈಗ ಹುಡುಕಿದ್ದೀವಿ. ಅವರು ಹಿಂದಿ ಟೀಚರ್ ಆಗಿ, ಕಾಲೇಜ್ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿ ಇಲ್ಲ ವಿಟ್ಲದಲ್ಲಿದ್ದಾರೆ. ಈಗ ಅವರಿಬ್ಬರು ಸಮಾಗಮ, ಅವ್ರ ಸ್ನೇಹಿತರ ಒಂದು ಸಮಾಗಮ, 3 ಜನನೂ ಆ ಸ್ನೇಹಿತರನ್ನೆಲ್ಲ ಕಂಡಿಡ್ದಿದ್ದೀನಿ. ಈಗ ಆ ನೆಪದಲ್ಲಿ ಅವ್ರನ್ನ ಹೋಗಿ ಭೇಟಿ ಮಾಡಿ ಅವ್ರ ಕ್ಷೇಮ ಸಮಾಚಾರ ವಿಚಾರಿಸ್ಕೊಂಡು ಆ ಬಾಲ್ಯದ ಗೆಳೆಯರು ಒಟ್ಟಾಗಿ ಕಾಲ ಕಳೀಲಿ. ನಾನು ಮಗನಾಗಿ ನನಗೊಂದು ನಮ್ಮ ತಾಯಿ ಆತ್ಮನ ಎಷ್ಟು ಯಾವ್ಯಾವ ರೀತಿ ಸಂತೋಷ ಪಡಿಸ್ಬೋದು ಒಬ್ಬ ಮಗನಾಗಿ, ಅಷ್ಟೂ ಸಂತೋಷ ಪಡೋಕ್ಕೆ ನಾನು ಯಾವಾಗಲೂ ಹಾತೊರಿತಾ ಇರ್ತೀನಿ, ಮುಂದಾಗಿದ್ದೀನಿ. ಈಗ ನೀವು ಸಂಸಾರ ಎಲ್ಲ ಅನುಭವಿಸಿದ್ರಿ ಅಮ್ಮ, ಎಲ್ಲ ಹೌದು. ಮಗ ನಿಮಗೋಸ್ಕರ ಸಂಪೂರ್ಣವಾಗಿ ತ್ಯಾಗ ಮಾಡಿದ್ದಾರೆ ಅವರ ಜೀವನವನ್ನು. ಒಂದು ಅತ್ಯುತ್ತಮವಾದಂಥ ಹುದ್ದೆಯಲ್ಲಿದ್ದರು, ಆ ಸಂಬಳ ಅದೆಲ್ಲವನ್ನು ಬಿಟ್ಟು ಬಂದು ನಿಮಗೋಸ್ಕರ, ನಿಮ್ಮನ್ನು ತೃಪ್ತಿಪಡಿಸುವುದಕ್ಕೋಸ್ಕರ, ನಿಮ್ಮನ್ನು ಇಡೀ ದೇಶವನ್ನು ಸುತ್ತರಿಸೋದಕ್ಕೆ ಕೆಲಸ ಮಾಡ್ತಿದ್ದಾರೆ. ಮತ್ತು ನಿಮ್ಮ ಈಗ ತಾರುಣ್ಯದ ಗೆಳತಿಯರನ್ನೆಲ್ಲ ಭೇಟಿ ಮಾಡಿಸ್ತಾರಂತೆ, ಏನು ಹೇಳ್ತೀರಿ? ಇಲ್ಲ, ಅದು ತುಂಬ ಖುಷಿ ಆಯಿತು ಕೇಳಿದ್ನಲ್ಲ ನನಗೆ. ಅದೇ ಇಲ್ಲಿ ಕಜಯ್ ಜಯಲಕ್ಷ್ಮಿ ಅಂತ ವಿಟ್ಲದಲ್ಲಿದ್ದಾರೆ ಅವರು. ನಾವು ಮೈಸೂರಲ್ಲಿ ಹಿಂದಿ ಶಿಕ್ಷಕ ಮಾಡ್ತಾಯಿದ್ದು. ಅಂದರೆ ನಾನು ಹಿಂದಿ 5 ಪರೀಕ್ಷೆ ಪಾಸ್ ಮಾಡ್ಕೊಂಡಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ. ಆಗ ಆಮೇಲೆ ಟ್ರೈನಿಂಗ್ ಕೂಡ ಇಲ್ಲೇ ಮೈಸೂರಲ್ಲೇ ಮಾಡಿದ್ದು. ಆವಾಗ ಅವರು ಈ ಕಡೆಯಿಂದ ಬಂದಿದ್ದರು. ಅವರು ಇಲ್ಲೇ ವಿಟ್ಲದಲ್ಲೇ ಓದಿದ್ದಂತೆ. ಹಾಗಾಗಿ ಇನ್ನೊಬ್ಬರು ಚಂದ್ರಮತಿ ಅಂತ ಇಲ್ಲಿ ಶಿವಮೊಗ್ಗದ ಹತ್ರ ಇದ್ದಾರೆ, ಹೊರಬೈಲು ಅಂತ ಅಲ್ಲಿದ್ದಾರೆ. ಅವರು ಇಬ್ಬರು ಗೆಳತಿರು ಅಂತ. ನಾನು 3 ಜನ ಒಂದು ರೂಮಲ್ಲಿದ್ದ ಹಾಸ್ಟ್ಲಲ್ಲಿ. ಹಾಗಾಗಿ ತುಂಬ ಕ್ಲೋಸ್ ಫ್ರೆಂಡು. ಅದೇ ಒಂದು ದಿವಸ ಕೇಳಿದೆ, ನಿನಗೆ ಯಾರು ಫ್ರೆಂಡ್ ಇಲ್ವಮ್ಮ ಅಂತ. ಆಗ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೋ ನಾವಲ್ಲಿದ್ದಾಗ. ಅದನ್ನೆಲ್ಲ ಇವನಿಗೆ ತೋರಿಸ್ತಿದ್ದೆ ನಾನು ಬಂದಾಗ. ನೋಡಪ್ಪ, ನಾನು ಶಿಕ್ಷಕ ಮಾಡ್ತಿದ್ದಾಗ ಇವರೆಲ್ಲ ಗೆಳತಿಯರು ನನ್ನ ರೂಮ್ಮೇಟು, ತುಂಬ ಕ್ಲೋಸ್ ಆಗಿದ್ದೋ, ಎಲ್ಲದಕ್ಕೂ ಪಾಪ ಭಾಗ್ಯ ಆಗ್ತಾಯಿದ್ರು, ನನ್ನ ಕಂಡ್ರೆ ತುಂಬ ವಿಶ್ವಾಸ ಅಂತ ಅದೆಲ್ಲ ನೋಡ್ಕೊಂಡಿದ್ದ ಫೋಟೋ. ಅದೇ ಹೇಳಿದೆ, ಇದು ಯಾರು ಇಲ್ವಮ್ಮ ಅಂದಾಗ ಆ ಫೋಟೋ ತೋರಿಸಿ ಹೇಳಿದೆ, ಈ ಥರ ಟ್ರೈನಿಂಗ್ಲಿದ್ದವರಪ್ಪ ಇವರಿದ್ದಾರೆ, ಇನ್ಯಾರು ನಾನು ತುಂಬ ಬಾಲ್ಯದ ಗೆಳತಿಯರು ಯಾರೂ ಇಲ್ಲ, ಇವರು ಒಂದು ಸ್ವಲ್ಪ 20ನೇ ವಯಸ್ಸದ ಗೆಳತಿಯರು ಇಲ್ಲಿದ್ದಾರೆ. ಇಲ್ಲೇ ವಿಟ್ಲ, ದಕ್ಷಿಣ ಕನ್ನಡ ಜಿಲ್ಲೆ ವಿಟ್ಲ ಇದೆಯಲ್ಲ, ಪುತ್ತೂರು ಹತ್ರ, ಅಲ್ಲಿದ್ದಾರೆ ಅಂತ ಹೇಳಿದೆ. ಅದೇ ಯಾವ ಊರು ಎತ್ತ ಕೇಳ್ದೆ. ನಂಗೆ ಬೇರೆ ಏನೂ ಗೊತ್ತಿಲ್ಲ, ಏನೋ ಮಂಚಿ ಅಂತ ಒಂದು ಅವ್ರ ತಂದೆ ಮನೆ, ಅದನ್ನು ಹೇಳ್ತಾ ಇದ್ರಪ್ಪ ಅಲ್ಲಿ ಪುತ್ತೂರು ಹತ್ರ, ಅದೊಂದು ಗೊತ್ತು, ಕಾಗದ ಬರೀತಿದ್ರು ಅಂತ ಹೇಳಿದೆ. ಆವಾಗ ಅವನ ಆಧಾರದ ಮೇಲೆ ಎಲ್ಲನೂ ಪಾಪ ಇಲ್ಲಿ ಅವನಿಗೆ ಗೊತ್ತಿರೋ ಇವರು ಬೆಂಗಳೂರಲ್ಲಿದ್ನಲ್ಲ, ಸುಮಾರು ಜನ ಎಲ್ಲ ಗೊತ್ತಿದೆ ಅವ್ರಿಗೆ, ಲಿಂಕು ಈ ಕಡೆ ಸೌತ್ ಕೆನರದವರು. ಅವ್ರನ್ನ ಯಾರನ್ನಾರನ್ನೋ ಕೇಳಿ ಅಡ್ರೆಸ್ ಪತ್ತೆ ಮಾಡಿ ಅವರಿಂದ ಪತ್ತೆ ಮಾಡಿಬಿಟ್ಟ. ಇದ್ದಾರೆ ಇಲ್ಲೇ ವಿಟ್ಲದಲ್ಲಿ ಜಯಲಕ್ಷ್ಮಿ ಕಜಯನ್ನವರು ಅಂತ ಹೇಳಿದ್ರು. ಆವಾಗ ನಂಗೆ ಖುಷಿ ಆಯ್ತು. ನನಗೂ ಅವರ ಜೊತೆ ಫೋನ್ ಮಾಡಿ ತುಂಬ ಮಾತಾಡಿ 1 ಗಂಟೆ ಮಾತಾಡ್ದೆ ಅವ್ರ ಜೊತೆ. ನೋಡಿದ್ರೆ ಅವ್ರಿಗೆ ತುಂಬ ಖುಷಿ ಆಯಿತು. ಅಯ್ಯೋ, ನಿಮ್ಮ ಅಮ್ಮ ಫೋನ್ ಮಾಡಿದ್ರು ನಂಗೆ ಇಷ್ಟು ಖುಷಿ ಆಗ್ತಿರ್ಲ್ವೇನಪ್ಪ, ಅಮ್ಮನ ಮಗ, ನನ್ನ ಗೆಳತಿಯ ಮಗ ಫೋನ್ ಮಾಡಿದ್ದಾನೆ ಅಂತ ನಂಗೆ ತುಂಬ ಖುಷಿ ಆಯ್ತಪ್ಪ ಕೃಷ್ಣಕುಮಾರ್ ಅಂತ. ಆವಾಗ ಅವರು ಮನೆಗೆ ಕರೆದು, ಅವ್ರ ಮನೆಗೂ ನಾವು ಹೋಗಿದ್ದು, ಕರ್ಕೊಂಡೋಗಿ ಭೇಟಿ ಮಾಡಿಸಿ ಎಲ್ಲ ಅವ್ರ ಮನೇಲೂ 4-5 ದಿವಸ ಇದ್ದು ಎಲ್ಲ ಈ ಕಡೆ ಎಲ್ಲ ನೋಡಿಕೊಂಡು ದೇವಸ್ಥಾನ ಎಲ್ಲ ತೋರಿಸಿದ್ರು, ಎಲ್ಲ ಮಾಡ್ಕೊಂಡು ಬಂದು ಅವರು ಮತ್ತು ಬೆಂಗಳೂರಿಗೆ ಬಂದರು. ಅವರು ಗಂಡ ಹೆಂಡತಿ ಇಬ್ಬರು. ಅವ್ರನ್ನೂ ನಮ್ಮ ಊರಿಗೆ ಕರ್ಕೊಂಡೋಗಿ ಮೈಸೂರು ಕಡೆಗೆ, ಆ ಕಡೆ ಎಲ್ಲ ನಂಜನಗೂಡು, ಆ ಕಡೆ ಏನೇನು ಇದೆಯಲ್ಲ ಎಲ್ಲ, ನಂಜನಗೂಡು, ಬ್ಲಪ್ಪು, ಶಿಲ್ಚಾ, ಶ್ರೀರಂಗಪಟ್ಟಣ, ಚಾಮುಂಡಿ ಬೆಟ್ಟ ಎಲ್ಲನೂ ತೋರಿಸ್ಕೊಂಡು ಅವ್ರನ್ನೂ ಆಮೇಲೆ ಪ್ರಯಾಣ ಮಾಡೋದು. ಆ ಥರ ಇವ್ರ ಮನೆಗೂ ಇನ್ನೊಬ್ಬರ ಮನೆಗೂ ಹೋಗಿದ್ದೋ ನಾವು. ಅದೇ ಹೊರಬೈಲಲ್ಲಿದ್ದಾರಲ್ಲ ಅವ್ರ ಮನೆಗೂ ಹೋಗಿದ್ದು. 1 ವಾರಗಟ್ಟಲೆ ಇದ್ದ ಅವ್ರ ಮನೇಲಂತೂ. 1 ವಾರದ ಮೇಲಿದ್ದು ಹೋಗಿ ಇನ್ನೂ 2 ಸಾರಿ ಹೋಗಿದ್ದು ಅವ್ರ ಮನೆಗಂತೂ. ಶಿವಮೊಗ್ಗದ ಕಡೆ ಹೋದ್ವಲ್ಲ ಆವಾಗ ಮತ್ತು 1 ಸಾರಿ ಹೋಗಿ ಇದ್ದ. ಅವರು ಮಗ ಸೊಸೆ ಕೂಡ ಬಂದಿದ್ದರು ಈಗ ನಮ್ಮ ಮನೆಗೆ. ಅವ್ರು ಬಂದಕ್ಕಾಗಲಿಲ್ಲ ಪಾಪ, ಮನೆ ಬಿಟ್ಟು ಸ್ವಲ್ಪ ಹೊರಟಿಲ್ಲ, ಏನೋ ಬೆಂಗಳೂರಿಗೆ ಬಂದಾಗ ಬರ್ತೀನಿ ಇನ್ನೊಂದು ಸರಿ ಅಂತ ಹೇಳಿದ್ದಾರೆ. ಅವ್ರ ಮಗ ಸೊಸೆ ಮಕ್ಕಳು ಎಲ್ಲ ಈಗ ರೀಸೆಂಟಾಗಿ ಬಂದು 2 ದಿನ ಇದ್ದು ಮಾಲೆಲ್ಲ ನೋಡಿಕೊಂಡು ಬಂದರು. ಖುಷಿ ಆಯಿತು ನನಗೆ. ಯಾಕೆಂದರೆ 50 ವರ್ಷ ಸ್ನೇಹ ಏನು ಅಲ್ವೇ, ನನಗೂ ಮದುವೆನೇ ಆಗಿರಲಿಲ್ಲ. ನಾವು ಅವರು ಅಷ್ಟೇ ಎಲ್ಲ ಬ್ಯಾಚುಲರ್ಗಳು. ಆ ಸ್ನೇಹ ಇವತ್ತು ಅವ್ರಿಗೂ ನೋಡಿ ಮದುವೆ ಆಗಿ ನನ್ನ ವಯಸ್ಸಿನ ಮಕ್ಕಳುಗಳು ಎಲ್ಲ ಆಸ್ಟ್ರೇಲಿಯಾದಲ್ಲಿ, ಇಂಗ್ಲೆಂಡಲ್ಲಿ ಮಗಳು ಎಲ್ಲ ಇರೋದು. ಅವ್ರ ಗಂಡ ಹೆಂಡತಿ ಮಾತ್ರ ಇಲ್ಲಿದ್ದಾರೆ. ಅವರು ಗಂಡನೇ ಹೆಡ್ ಮಾಸ್ಟರ್ ಆಗಿದ್ದರು, ರಿಟೈರ್ಡ್ ಆಗಿದೆ. ಇವ್ರಿಗೂ ಹಿಂದಿ ಟೀಚರಾಗಿ ರಿಟೈರ್ಡ್ ಆಗಿದೆ. ನಾನು ಪ್ರಯತ್ನ ಪಡ್ತಿದ್ದೆ, ಆದರೆ ಕೆಲಸಕ್ಕೆ ಕಳಿಸ್ಲಿಲ್ಲ ನಮ್ಮ ಮನೇಲಿ ಅಷ್ಟೇ. ನೋಡಿ, ನನ್ನ ಜೊತೆ ಓದ್ದವರೆಲ್ಲ ಸುಮಾರು ಜನ ಕೆಲಸದಲ್ಲಿದ್ದಾರೆ.
ಸರ್ ಈಗ ಖುಷಿ ಆಯಿತು ನನಗೆ. ಆಗಿ ಎಲ್ಲ ಆಯ್ತಲ್ಲ, ಹೋಗಿ ಬಂದು ಎಲ್ಲ ಮಾಡಿ ಈಗಲೂ ಅದೇ ಬರ್ತಾರೆ ಇಲ್ಲಿ ಏನು ಗೊತ್ತಾಯ್ತಲ್ಲ, ಈಗ ಸುಬ್ರಹ್ಮಣ್ಯಕ್ಕೆ ಬಂದ್ವಲ್ಲ, ಯಾವಾಗ ಬರ್ತೀರಿ ನೆನ್ನೆ ಪೇಪರ್ ನೋಡಿ ಕೂಡ ಯಾವಾಗ ಬರ್ತೀರಿ, ಪೇಪರ್ ಬೇರೆ ಹೆಸರು ಬಂದುಬಿಟ್ಟಿದೆಯಲ್ಲ ನಂದು ಅಂತ. ಅದೇ ಗೆಳತಿ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ದೀರಿ ನೀವು ಅಂತ ಫೋನ್ ಮಾಡಿದ್ರು, ಹಾಗಾಗಿ ಇಲ್ಲಿಗೆ ಹೋಗ್ತೀವಿ. ಅದೇ ಬಹಳ ವಾತಾವರಣದ ಡಿಫರೆನ್ಸ್ ಇರ್ತದೆ. ಹೌದು. ದಕ್ಷಿಣ ಕನ್ನಡ ಒಂದು ರೀತಿ ಇದ್ದರೆ ಮೈಸೂರು ಒಂದು ರೀತಿ ಇರ್ತದೆ. ಹೌದು. ಇಡೀ ದೇಶಾದ್ಯಂತ ಅಂಥದ್ದು ಬೇರೆ ಬೇರೆ ಸನ್ನಿವೇಶ ನೋಡಿದಿರಿ. ಈ ವಾತಾವರಣದ ಡಿಫರೆನ್ಸ್ ಆದಾಗ ತಾಯಿಗೆ ಅಥವಾ ನಿಮಗೆ ಕಷ್ಟ ಅಂತ ಒಂದು ಕ್ಷಣ ಯಾವತ್ತಾದರೂ ಅನಿಸಿದೆಯಾ? ಡೆಫಿನೆಟ್ ಆಗಿಲ್ಲ ಸರ್. ನಾಟ್ ಈವನ್ ಸಿಂಗಲ್ ಸೆಕೆಂಡ್, ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಕೂಡ ಅನಿಸಿಲ್ಲ. ಒಂದಿದನ್ನು ಯಾಕೆಂದರೆ ಅದಕ್ಕೆ ಬೇಕಾದ ಒಂದು ನಾವು ಹೇಳಿದ್ವಲ್ಲ, ಶಿಸ್ತಿನ ಜೀವನ ಇರೋದ್ರಿಂದ ನಮ್ಗೆ ಆರೋಗ್ಯ ತಪ್ಪೋ ಭಯನೇ ಇಲ್ಲ. ಈಗ ನೀವು ಹೇಳಿದಾಗೆ 5-5 ಕಿಲೋಮೀಟ್ರಿಗೂ ಹವಾಮಾನ ಚೇಂಜ್ ಆಗುತ್ತೆ, ವಾತಾವರಣ ಚೇಂಜ್ ಆಗುತ್ತೆ, ಗಾಳಿ, ನೀರು, ಆಹಾರ ಎಲ್ಲ ಚೇಂಜ್ ಆಗುತ್ತೆ. ನಾವು ಎಲ್ಲೇ ಹೋದರೂ ಶಿಸ್ತಿನ ಆಹಾರ, ಆರೋಗ್ಯಕರವಾದ ವಾತಾವರಣದಲ್ಲಿ ತಯಾರಾಗಿರೋ ಒಂದಿಷ್ಟು ಆಹಾರ, ಮತ್ತು ನೀರು, ಅಲ್ಲಿ ಆಹಾರ, ಅಲ್ಲಲ್ಲಿ ಲೋಕಲ್ ಫುಡ್, ಟ್ರೆಡಿಷನಲ್ ಫುಡ್ಡು. ನಾನೀಗ ಧರ್ಮಸ್ಥಳಕ್ಕೆ ಬಂದು ಇಲ್ಲ ನನಗೆ ಮೈಸೂರಿನ ರಸಂ ಹಾಗಾಗಲ್ಲ. ಇಲ್ಲಿದು ಯಾವುದೋ ಒಂದು ಟ್ರೆಡಿಷನಲ್ ಫುಡ್ ಇರುತ್ತೆ, ಅದನ್ನು ಯಾವುದೋ ಒಂದು ನಮಗೆ ದೇವಸ್ಥಾನದಲ್ಲಿ ಸರ್ವ್ ಮಾಡ್ತಾರೆ. ಅದನ್ನು ಇಷ್ಟಪಟ್ಟು ಪ್ರೀತಿಯಿಂದ ಇದು ನನ್ನ ಪಾಲನ ಪ್ರಸಾದ ಅಂತ ಪ್ರೀತಿಯಿಂದ ಅದನ್ನೇ ನನ್ನ ಜೀವರಕ್ಷಣೆಗೋಸ್ಕರ ನಾವು ಊಟ ಮಾಡೋದು. ಏಕೆಂದರೆ ಋಷಿ ಜೀವನದಲ್ಲಿ ಇರೋದ್ರಿಂದ 40 ವರ್ಷ ಎಲ್ಲ ತಿಂದು ತೇಗಿದ್ದೀವಿ. ಈಗ ಏನು ಅಂದರೆ ಅದು ಭಗವಂತನ ಪ್ರಸಾದ, ನನ್ನ ಜೀವ ಹಿಡಿದಿಟ್ಕೊಳ್ಳೋಕ್ಕೆ ಬೇಕಾಗಿದೆ. ಈಗ ನೀವು ಇಷ್ಟೆಲ್ಲ ಸುತ್ತಾಡ್ತಿದ್ದೀರಿ, ನೀವೊಂದು ಟೀಮ್ ಲೀಡರ್ ಆಗಿದ್ರಿ. ನಿಮ್ಮ ಟೀಮ್ನಲ್ಲಿದ್ದ ಎಷ್ಟೋ ಸದಸ್ಯರು ನಿಮ್ಮನ್ನು ನೋಡಿರ್ಬೋದು, ನಿಮಗೆ ಈಗಲೂ ಕರೆ ಮಾಡ್ತಾ ಇರ್ಬೋದು. ನಿಮ್ಮ ಸ್ನೇಹಿತರು, ಕುಟುಂಬಸ್ಥರು ಏನು ಹೇಳ್ತಾರೆ ಅಂತ? ಎಲ್ಲರೂ ಕೂಡ ದೇ ಆರ್ ಫೀಲಿಂಗ್ ವೆರಿ ಮಚ್ ಹ್ಯಾಪಿ. ಪರವಾಗಿಲ್ಲ, ನಮ್ಮ ಜೊತೆ ಇದ್ದವರು ಈ ಥರ ತಾಯಿನ ಕರ್ಕೊಂಡು ಎಲ್ಲ, ಅದು ಅವ್ರಿಗೇನು ಅಂದರೆ ಒಂದು ಟೈಮ್ ಸರ್ಪ್ರೈಸು ಆಗುತ್ತೆ. ಅಷ್ಟು ವರ್ಕೋಹಾಲಿಕ್ ಆಗಿದ್ದವರು ಬೆಳಗ್ಗೆಯಿಂದ ಸಂಜೆ ತನಕ ಅಷ್ಟು ಡಿಸಿಪ್ಲಿನ್ ಆಗಿ, ಪಂಕ್ಚುಯಲ್ ಆಗಿ, ಹಾನೆಸ್ಟಾಗಿ ದುಡಿತಿದ್ದವರು ಟಕ್ಕಂತ ಈ ನಿರ್ಧಾರ ಹೇಗೆ ಬಂದ್ಬಿಟ್ರು. ಅದೇನು ಅಂದರೆ ಎಷ್ಟೋ ಜನ ನನ್ನ ವೃತ್ತಿ ಜೀವನದಲ್ಲಿ ಇದ್ದಾಗಲೂ ಕೂಡ ಎಷ್ಟೋ ಜನ ನನ್ನ ಜೊತೆ ಮಾತಾಡಿದವ್ರು ಗಮನಿಸೋರು, ಓ ನೀವು ಏನೋ ಈ ಲೋಕದವ್ರಲ್ಲ ಸರ್, ಎ ಸೇಂಟ್ ಇನ್ ಎ ಸೂಟ್ ಅನ್ನೋರು. ಅಂದರೆ ನನ್ನ ಜೊತೆ ಮಾತಾಡಾದ್ಮೇಲೆ ಎಲ್ಲೋ ಒಂದು ಕಡೆ ನನ್ನ ಸ್ಪಿರಿಚುವಲ್ ನೇಚರು, ನನ್ನೆಲ್ಲ ಕೆಲವೊಂದು ವರ್ತನೆಗಳಿಂದ ಗೊತ್ತಾಗೋದು. ಅದು ಆ ವಾಸನೆ ನನಗೆ ಬಾಲ್ಯದಿಂದನೇ ಇತ್ತು ಅಂತ ಇಟ್ಕೊಳ್ಳಿ. ಓಕೆ, ನನಗಿಲ್ಲ, ನನ್ನ ಹತ್ರ ಮಾತಿಲ್ಲ ಹೇಗೆ ಈ ಒಂದು ಸಂದರ್ಶನ ಕೊನೆಗೊಳಿಸಬೇಕು ಅಂತ. ಯಾಕಂತಂದರೆ ತಾಯಿ ಹೇಳೋದನ್ನೇ ಮಗ ಹೇಳ್ತಾರೆ, ಮಗ ಹೇಳೋದನ್ನೇ ತಾಯಿ ಹೇಳ್ತಾರೆ. ಇಬ್ಬರು ಕೂಡ ಒಂದೇ ಆತ್ಮದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಜೊತೆಗೆ ದೇಶಾದ್ಯಂತ ಸುತ್ತಿದ್ದೀವಿ, ದೇಶದ ಮೂಲೆಗೆ ಹೋಗಿದ್ದೀವಿ ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಜೊತೆಗೆ ತಾಯಿಗೋಸ್ಕರ ಮಗ ಸಂಪೂರ್ಣ ತ್ಯಾಗವನ್ನು ಮಾಡಿದ್ದಾರೆ. ಯಾಕೆಂತಂದರೆ ನಾನು ಸಂತಾನ ಜೀವನ ಅನುಭವಿಸ್ತೀನಿ ಅಂತ ನನಗೆ ಕರೆಯಲ್ಲೇ ಹೇಳಿದರು. ಇವರನ್ನು ಆಧುನಿಕ ಶ್ರವಣಕುಮಾರ ಅಂತ ಕರೀತಾರೆ. ಮತ್ತೊಂದು ಕಡೆಯಿಂದ ಇವರ ತಂದೆಯ ಸ್ಕೂಟರ್, ಇವರಿಗೆ ತುಂಬ ಜನ ದೊಡ್ಡ ವ್ಯಕ್ತಿಗಳು ಕೂಡ ಪರಿಚಯ ಇದ್ದಾರೆ ಅಂತ ಗೊತ್ತು. ಅವರೆಲ್ಲ ಹೇಗೆ ನಿಮ್ಮನ್ನು ಸಂದರ್ಶಿಸ್ತಾರೆ, ಮಾತನಾಡ್ತಾರೆ? ಮಹೀಂದ್ರದವ್ರು ಏನಾದರೂ ಕೊಡುಗೆ ಕೊಟ್ಟಿದ್ದಾರೆ? ಈ ವರದಿಯನ್ನು ನೋಡಿದ್ದೇನೆ. ಹೌದೌದು, ಕಾರ್ ಕೊಟ್ಟಿದ್ರು ಅವರು, ಆನಂದ್ ಮಹೀಂದ್ರದವರು. ಆ್ಯಕ್ಚುಲಿ 1 ವರ್ಷ ನಾನು ಅದನ್ನು ಸ್ವಲ್ಪ ತೊಗೊಂಡಿರಲಿಲ್ಲ. ಆಮೇಲೆ ಎಲ್ಲರ ಒಂದು ಜನಗಳ ಒತ್ತಡ ಮತ್ತು ನಾನು ಗೌರವ ಇಟ್ಕೊಂಡಿರೋ ಕೆಲವರು ಪ್ರೀತಿ ಪಾತ್ರರ ಒತ್ತಡದಿಂದ, ಏಕೆಂದರೆ ಈಸ್ ಅ ನೇಷನ್ ಸರ್ವರು, ಈಸ್ ನಾಟ್ ಓನ್ಲಿ ಬಿಸ್ನೆಸ್ ಮ್ಯಾನ್ ಅಂತಂದು ಆಮೇಲೆ ಅದನ್ನು ಈಗ ತುರ್ತು ಸೇವೆಗೆ ಬಳಸ್ತಾ ಇದ್ದೀವಿ ಸರ್. ಅದು ನಾವು ಋಷಿ ಜೀವನದಲ್ಲಿ ನಾನು ಸರಳವಾಗಿ ಬದುಕೋದು ನನ್ನ ಸಂಸ್ಕಾರ ಆಗಿರೋದ್ರಿಂದ. ಅವರು ಯಾವ ಗಾಡಿ ಕೊಟ್ಟಿದ್ದು, ಅದನ್ನು ತುರ್ತು ಸೇವೆ ಅಂದರೆ ಹೇಗೆ ಅಂದರೆ ಅದು ನಮ್ಮ ಮನೆ ಹತ್ರ KUA 100 NXT ಅಂತ ಅದು ಕೊಟ್ಟಿದ್ದಾರೆ, ಟಾಪ್ ಎಂಡು. ಅದೇನು ಅಂದರೆ ತುರ್ತು ಸೇವೆ ಅಂದರೆ ಈಗ ನಮ್ಮ ಬೀದಿಲೆಲ್ಲ ಅಕ್ಕಪಕ್ಕದವ್ರಿಗೆಲ್ಲ ಗೊತ್ತಿದೆ, ನನ್ನ ನಂಬರ್ಗಳು ಪ್ರಚಾರ ಆಗಿದೆ. ಇದನ್ನು ತುರ್ತು ಸೇವೆಗೆ ಅಂದರೆ ಯಾವುದೋ ಯಾರಿಗೋ ಆರೋಗ್ಯ ಸರಿ ಇರಲ್ಲ ಅಂಥ ಸಂದರ್ಭದಲ್ಲಿ ಬಳಸ್ಬೋದು. ಅದೊಂದು ಕಾಂಪೌಂಡಲ್ಲಿ ಅಲ್ಲಿ ನಿಲ್ಲಿಸಿದ್ದೀನಿ ಅದನ್ನ. ಮತ್ತು ಯಾವುದೋ ಒಂದು ಈಗ ವಿಶೇಷ ದಿವ್ಯಾಂಗರು ಇರ್ತಾರೆ ಅಥವಾ ಇನ್ನೇನೋ ಒಂದು ಇರ್ತಾರೆ, ಆಸ್ಪತ್ರೆಗೆ ಹೋಗಬೇಕಾಗತ್ತೆ, ಅಂಥ ಸಂದರ್ಭದಲ್ಲಿ ಅದನ್ನು ವಿಶೇಷವಾದ ಸಂದರ್ಭದಲ್ಲಿ ತುರ್ತು ಸೇವೆಗೆ ಆರೋಗ್ಯ ಸಂಬಂಧಿಸಿದ್ದು ಅಥವಾ ಇನ್ನೇನಾದ್ರು ವೃದ್ಧಾಪ್ಯದವರು ಎಲ್ಲೋ ಹೋಗಬೇಕು ಅಂಥ ಕಡೆ ಅದನ್ನು ಬಳಸೋದು. ಅಮ್ಮ, ಸಮಾಜ ದುಡ್ಡು ಆಸೆ ಅಂತ ಇರ್ತದೆ. ಬಿಸ್ನೆಸ್ ಮೇಲೆ ಬಿಸ್ನೆಸ್ ಮಾಡೋದು, ಇನ್ನೊಬ್ಬರ ತಲೆ ಹೊಡೆದು ಸಂಪಾದನೆ ಮಾಡೋದು, ಹೀಗೆಲ್ಲ ಮಾಡೋರು ತುಂಬ ಜನ ಇದ್ದಾರೆ. ನಮಗೂ ಕೂಡ ಆಸೆ ಏನು ಕಡಿಮೆ ಇಲ್ಲ. ನೀವು ಇಡೀ ದೇಶ ಸುತ್ತಿದ್ದೀರಿ, ಈ ದೇಶ ಸುತ್ತಿದ್ದೀರಿ, ಎಲ್ಲವನ್ನೂ ನೋಡಿದ್ದೀರಿ, ಕೇವಲ 2 ಹೊತ್ತು ಊಟ ಮಾಡಿದ್ದೀರಿ. ದುಡ್ಡಿಲ್ಲದೆ ಬದುಕೋಕ್ಕಾಗತ್ತಾ? ಅಲ್ಲ, ದುಡ್ಡು ಅಂದರೆ ದುಡ್ಡು ಬೇಕು, ದುಡ್ಡಿಲ್ಲದೆ ಬದುಕಬಹುದು. ಆದರೆ ಸ್ವಲ್ಪ ನಮ್ಮ ಖರ್ಚು ವೆಚ್ಚ ಇದಕ್ಕೆಲ್ಲ ದುಡ್ಡು ಬೇಕೇ ಬೇಕಲ್ಲ ಅಲ್ವೇ? ತೀರ ದುಡ್ಡಿಲ್ಲದೆ ಬದುಕೋಕ್ಕಾಗಲ್ಲ, ದುಡ್ಡು ಬೇಕು. ಆದರೆ ನೀವು ಹೇಳುವಾಗೆ ಆ ದುರಾಸೆ ಇರಬಾರ್ದು.
ನಮಗೆ ಎಷ್ಟು ಬೇಕು ಅವಶ್ಯಕತೆ ಅಷ್ಟು ಸಂಪಾದನೆ ಮಾಡಿಕೊಂಡು ಉಳಿದದ್ದನ್ನು ಒಂದು ದಾನ ಧರ್ಮ ಒಂದು ಇದು ಮಾಡೋದು ತ್ಯಾಗ ಈ ಥರದ್ದಲ್ಲಿ ಮಾಡಬಹುದು. ನಮ್ಮ ಜೀವನಕ್ಕೆ ಬೇಕಾದದ್ದನ್ನು ದುಡ್ಡು ಬೇಕೇ ಬೇಕು ಅಲ್ವೇ? ಅದಿಲ್ಲದೆ ಯಾರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕಾಗತ್ತೆ? ಆಗಲ್ಲ ಅಲ್ವಾ? ಹೌದೇಳಿ. ನಮ್ಮ ಖರ್ಚು ವೆಚ್ಚ ದಿನ ಏನಾರು ಒಂದು ವಿಚಾರ ತಪ್ಪಿತು, ಸಣ್ಣ ಪುಟ್ಟ ಕಾಯಿಲೆಗಳು ದೊಡ್ಡದು ಬಂದಂತರೂ ಗೊತ್ತೇ ಇದೆ. ಈಗ ಅದಕ್ಕೂ ಬೇಕು ದುಡ್ಡು, ಎಲ್ಲ ಇಟ್ಕೊಂಡಿರಬೇಕು. ನಮ್ಮ ಆರೋಗ್ಯದ ಖರ್ಚಿಗೆ, ದಿನನಿತ್ಯದ ಖರ್ಚಿಗೆ ಇದಕ್ಕೆಲ್ಲ ದುಡ್ಡು ಬೇಕು. ಯಾಕೆಂದ್ರೆ ದುಡ್ಡಿಲ್ಲದೆ ಯಾರನ್ನೂ ನಾವು ಹಾಗೆಲ್ಲ ಕೇಳೋಕ್ಕಾಗಲ್ಲ, ಯಾರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಅದು ಇದಾಗುತ್ತೆ. ನಾವು ಒಂದು ಶ್ರಮ ಇರಬೇಕು, ನಮ್ಮದು ಶ್ರಮಪಟ್ಟು ದುಡ್ಡು ಸಂಪಾದನೆ ಮಾಡಿ ಅದರಲ್ಲಿ ನಮ್ಮ ಖರ್ಚು ವೆಚ್ಚ ಮಾಡ್ಕೋಬೇಕೇ ಹೊರತು ಸ್ವಾವಲಂಬಿಗಳಾಗಬೇಕು ಅಲ್ವೇ? ಹಾಗೆ ಅಂದ್ಬಿಟ್ಟು ದುಡ್ಡಿಲ್ಲದೆ ಬದುಕಬಹುದು, ಅದ್ರ ತೀರ ದುಡ್ಡಿಲ್ಲದೆ ಬದುಕೋಕ್ಕಾಗಲ್ಲ. ದುಡ್ಡು ಬೇಕು, ನಮ್ಮ ಖರ್ಚು ವೆಚ್ಚ ಇದಕ್ಕೆಲ್ಲ ಬೇಕು. ನೋಡಿ, ಈಗ ಯಾತ್ರೆ ಎಲ್ಲ ಮಾಡಿದ್ವಿ. ನನ್ನ ಮಗನ ಶರೀರ ಬೆವರು ಸುರಿಸಿ ಅವನು ಕಷ್ಟಪಟ್ಟು ದುಡ್ಡಿರೋ ಹಣದಲ್ಲಿ ನನಗೆ ಯಾತ್ರೆ ಮಾಡಿಸಿದ್ದಾನೆ. ಯಾರಿಂದನೂ ಒಂದು ಪೈಸಾ ತೊಗೊಂಡಿಲ್ಲ ನಾವು. ನಮ್ಮ ಪ್ರಿನ್ಸಿಪಲ್ಲೇ ಅದು 3 ಪ್ರಿನ್ಸಿಪಲ್ ಥರ. ಒಬ್ಬರಿಂದ ಒಂದು ಗಿಫ್ಟ್ ಆಗಲಿ, ಒಂದು ದುಡ್ಡಾಗಲಿ, ಒಂದು ಕಾಣಿಕೆ ಆಗಲಿ ಯಾವುದನ್ನೂ ತೊಗೊಂಡಿಲ್ಲ. ಯಾತ್ರೆ ಹೋಗ್ತಾರೆ ಅಂತೆಲ್ಲ ಕೊಡೋಕೆ ಬರ್ತಿದ್ರು, ಆದರೆ ನಾವು ಯಾವುದನ್ನೂ ಮುಟ್ಟಿಲ್ಲ. ಇದುವರೆಗೂ ಅಷ್ಟೇ. ಒಂದು ತಾಂಬೂಲ ಕೂಡ ತೊಗೊಳ್ಳಲ್ಲ ನಾವೆಲ್ಲರೂ ಹೋದರೆ, ಒಂದು ದಕ್ಷಿಣೆ ಕೂಡ ತೊಗೊಳ್ಳಲ್ಲ. ನೋಡಿದ್ರೆ ಒಂದು ಹಣ್ಣು ಹಂಪಲು ಯಾವುದು ತೊಗೊಳ್ಳಲ್ಲ. ಹಾಗೆ ಅವನು ಶರೀರ ಶ್ರಮದ ಹಣದಿಂದ ತಾಯಿಗೆ ಯಾತ್ರೆ ಮಾಡಿಸ್ಯಾನೆ. ಪುಣ್ಯ ನಷ್ಟ ಆಗಬಾರ್ದು. ಹಾಗೆ ದುಡ್ಡಿರಬೇಕು, ದುಡ್ಡಿದ್ದರೆ ಕೆಲಸ. ದುಡ್ಡು ತೀರ ಇಲ್ಲದೆ ಬದುಕೋಕ್ಕಾಗಲ್ಲ, ದುಡ್ಡು ಬೇಕು. ಆದರೆ ದುರಾಸೆ ಇರಬಾರ್ದು. ನಾನು ಹೇಳಿ, ಈಗ ನೋಡಿ, ಈಗ ನಮ್ಗೆ ಅವಶ್ಯಕತೆ ಎಷ್ಟಿದೆ ಹಣ ಅಷ್ಟು ನಮ್ಮ ಸರಳ ಜೀವನಕ್ಕೆ ಅವ್ನು ಮಾಡಿ ಇಟ್ಕೊಂಡ್ಯಾನೆ. ಎಲ್ಲ ನನ್ನ ಹೆಸರಲ್ಲೇ ಇಟ್ಟ್ಯಾನೆ. ಎಲ್ಲ ಇನ್ನೂ ನೀವು ಹೇಳಿ ಸಂಪಾದನೆ ಮಾಡಬೇಕು, ತಡಿ ಎಲ್ಲ ಗುಡ್ಡೆ ಹಾಕಬೇಕು, ಇನ್ನೊಂದು ಮನೆ ಕಟ್ಟಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟೇ ಇಟ್ಕೊಂಡಿರಬೇಕು ಅನ್ನೋ ದುರಾಸೆ ಇಲ್ಲ. ಸಾಕು ನಮ್ಮ ಜೀವನಕ್ಕೆ. ಇನ್ನು ನಾನು ತಾಯಿಯ ಸೇವೆ ಮಾಡಿಕೊಂಡು ಅದರಲ್ಲೇ ನಾನು ಜೀವನ ಮಾಡ್ಕೊಂಡಿರ್ತೀನಿ ಅನ್ನೋದೊಂದು ಆಸೆ ಹೊತ್ತು. ಅವನಿಗೆ ಇನ್ನೂ ಆಸೆ ನಿಂತೋಯ್ತು. ಸಂಪಾದನೆ ಮಾಡಬೇಕು ಅನ್ನೋದು ಆಸೆ ಇಲ್ಲ. ಅದಕ್ಕೆ ನಾನು ಹೇಳಿದ್ದೆ, ನಮಗೇನು ಬೇಕೋ ಅದನ್ನು ಮಾಡ್ಕೊಂಡಿರ್ಬೇಕೇ ಹೊತ್ತು ದುರಾಸೆ ಪಟ್ಕೊಂಡಿರಬಾರ್ದು ಅಷ್ಟೆ. ಅದು ಇದು ತಾಯಿಯ ಮಾತು. ಇರೋಕ್ಕಾಗಲ್ಲ. ನಮ್ಮ ಜೀವನ ವೆಚ್ಚಕ್ಕಾರು ಬೇಕು. ಹೌದು. ತೀರ ನೀನು ಅವ್ರಿಗೆ ಕೊಡದೇ ಇದ್ರೂ ಹೋಗಲಿ, ನನ್ನ ಜೀವನಕ್ಕಾರು ಬೇಕು ಅಲ್ವೇ? ಅದೇ ಇಲ್ಲ, ಅವ್ರು ಸರಿ ಮಾತಾಡ್ತಾ ಇದ್ದಾರೆ. ಇಲ್ಲೆಲ್ಲ ನಾನು ಇನ್ನೊಂದು ಗಮನಿಸಿದೆ ಸರ್, ಈ ಬ್ಯಾಗಲ್ಲಿ ಕೂಡ ತಾಯಿ ಅಂತ ಬರ್ಕೊಂಡಿದ್ದೀರಿ. ಈ ಬ್ಯಾಗಲ್ಲಿಯೂ ತಾಯಿ ಅಂತ ಇದೆ. ರಾಷ್ಟ್ರೀಯ ರಂಗೋತ್ಸವದ ಬ್ಯಾಗ್ ಇದು. ತಾಯಿ ಅನ್ನುವಂಥದ್ದಿದೆ. ಅಂದರೆ ತಾಯಿಯನ್ನು, ಅಂದರೆ ಬ್ಯಾಗಲ್ಲಿ ಎಲ್ಲದ ಕಡೆ ಕೂಡ ತಾಯಿಯೇ ಪ್ರಮುಖ ಅನ್ನುವಂಥದ್ದು ನಿಮ್ಮ ದೇಹ ಅಲ್ಲ. ಅದು ಪ್ರದರ್ಶನ ಆಗಬಾರ್ದು. ಇದೇನು ಅಂದರೆ, ಇದು ಸಂದರ್ಭೋಚಿತವಾಗಿ ನನ್ನ ರಾಷ್ಟ್ರೀಯ ವಿಚಾರ ಸಂಕಿರಣ, ನಮ್ಮ ಮೈಸೂರು ರಂಗಾಯಣದವರು ಆ ರಾಷ್ಟ್ರೀಯ ವಿಚಾರ ಸಂಕಿರಣನ ನಮ್ಮ ತಾಯಿ ಕೈಲಿ ಉದ್ಘಾಟನೆ ಮಾಡಿಸಿದ್ರು, ಕರೆದು ನಮ್ಮ ವಿಶೇಷ ಆಹ್ವಾನಿತರಾಗಿ ಹೋಗಿದ್ದು. ಆ ಸಂದರ್ಭದಲ್ಲಿ ಈ ಬ್ಯಾಗನ್ನು ನಮಗೆ ಪ್ರೆಸೆಂಟೇಷನಾಗಿ ಕೊಟ್ಟರು. ಹೊಂದುತ್ತೆ. ಆದ್ದರಿಂದ ಮತ್ತು ಅವ್ರು ಕೊಟ್ಟಿರೋ ವಿಶೇಷವಾದ ಸಂದರ್ಭದಲ್ಲಿ ಈ ಬ್ಯಾಗನ್ನು ನಮಗೆ ಕೊಟ್ಟೋದ್ರಿಂದ ಇದನ್ನು ಕ್ಯಾರಿ ಮಾಡ್ತಾಯಿದ್ದೆ. ಈಸಿಯಾಗಿದೆ. ಏನಾದ್ರು ಹಾಕ್ಕೊಳ್ಳೋಕ್ಕೆ ಮೊಬೈಲು, ಪರ್ಸು ಇಂಥದ್ದು ಇಟ್ಕೊಳ್ಳೋ, ಚಾರ್ಜರು ಅದು ಇಟ್ಕೊಳ್ಳೋಕ್ಕೆ ಈಸಿಯಾಗಿದೆ. ಪ್ರದರ್ಶನ ಆಗಬಾರ್ದು. ಇದು ವಸ್ತು ಮನಸ್ಸಲ್ಲಿರಬೇಕು, ನಮ್ಮ ನಡವಳಿಕೆಯಲ್ಲಿರಬೇಕು. ಅಂದರೆ ಎಲ್ಲಿ ನಡೆ ನುಡಿ ಎರಡೂ ಮ್ಯಾಚ್ ಆಗಬೇಕು. ಕೇವಲ ಸುಮ್ಮನೆ ಪ್ರದರ್ಶನಕ್ಕೆ ಇದಾಗಬಾರ್ದು. ಇವ್ರ ಬಗ್ಗೆ ಕೇಳಿದ್ದೆ, ಆದರೆ ಇಂಥ ತಾಯಿ ಮಗನ ನೋಡಿದ್ದಿಲ್ಲ. ನಮ್ಮ ಪುಣ್ಯ ಕೂಡ ಹೌದು. ನಾನು ಕೊನೆಯ ಪ್ರಶ್ನೆ ಕೇಳಬೇಕು. ಅಮ್ಮ, ದೇಶದ ಯುವಕರಿಗೆ, ಅಮ್ಮನ ಮಕ್ಕಳಿಗೆ, ಅಪ್ಪನ ಮಕ್ಕಳಿಗೆ ಮತ್ತು ಹೆತ್ತವರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ಅದೇ ಈಗ ಅದನ್ನು ಈ ಶ್ರವಣಕುಮಾರ ಅನ್ನೋ ಉಪಾಧಿ ನನ್ನ ಮಗನಿಗೀಗ ಇದೇ ದೇಶನೇ ಕೊಟ್ಟುಬಿಟ್ಟಿದೆ. ಹಾಗಾಗಿ ಅಂದರೆ ಈ ಉಪಾಧಿ ನನ್ನ ಮಗನಿಗೊಬ್ಬನಿಗೆ ಸಿಕ್ಕಬೇಕು ಅಂತ ನಮಗೇನೋ ಆ ಥರ ದುರಾಸೆ ಇಲ್ಲ. ಜನ ಕೊಟ್ಟಿದ್ದಾರೆ ಅಷ್ಟೇ. ನನಗೆ ಸಿಕ್ಕಬೇಕು, ನಾವೇ ಮಾಡಿರೋದು ಅಂತೇನು ನಮ್ಗೆ ಆ ಥರ ದುರಾಸೆ ನನ್ನ ಮಗನಿಗೆ ಇಲ್ಲ. ಅದರಿಂದ ಈ ಉಪಾಧಿ ಇಡೀ ದೇಶದ ಯುವಕರು ಅಂದರೆ ಮತ್ತು ಮಕ್ಕಳುಗಳು ಇವ್ರಿಗೆ ಸಿಗಬೇಕು ಅಂತ ನಮ್ಮದು ಆಸೆ. ಪ್ರತಿಯೊಬ್ಬರೂ ಕೂಡ ಅವರವರ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ಹತ್ತಿರ ಇಟ್ಕೊಂಡು ಅವರ ಸೇವೆ ಮಾಡಿ ಅವರ ಅಂತ್ಯಕಾಲದಲ್ಲಿ ಅವರನ್ನು ನೋಡಿಕೊಂಡು ಅವರ ರಕ್ಷಣೆ ಮಾಡಿಕೊಂಡಿದ್ದರೆ ಸಾಕು. ಅದಕ್ಕೆ ಈ ಥರನ ಎಲ್ಲ ಯುವಕರು ಮಾಡಬೇಕು. ಎಲ್ಲರೂ ಶ್ರವಣಕುಮಾರ ಅಂತ ಅನ್ನಿಸ್ಕೋಬೇಕು ಅನ್ನೋದೇ ನಮ್ಮ ಆಸೆ. ಹಾಗಾಗಿ ವೃದ್ಧಾಪ್ಯದಲ್ಲಿ ಅವರು ಚೆನ್ನಾಗಿದ್ದಾಗ ಹೇಗೋ ಆಗುತ್ತೆ ಅಲ್ವಾ, ಅವರು ಇಳಿ ವಯಸ್ಸಿನಲ್ಲಿ ತಾಯಿ ತಂದೆಗಳನ್ನ ಮಕ್ಕಳುಗಳು ತಮ್ಮ ಜೊತೆಲಿ ಇಟ್ಕೊಂಡು ಚೆನ್ನಾಗಿ ಅವರ
ಒಂದು ಅದೇ ಆರೋಗ್ಯದ್ದು ಊಟ ತಿಂಡಿದು ಇನ್ನೇನು ಅವರವ್ರ ಕೆಲಸದಲ್ಲಿ ಭಾಗಿಯಾಗೋದು. ಯಾಕೆಂದರೆ ಅವ್ರಿಗೇನು ಮಾಡ್ಕೊಳ್ಳೋಕ್ಕೂ ಕೆಲವ್ರಿಗೆ ಅಶಕ್ತರಾಗ್ಬಿಟ್ಟಿರ್ತಾರೆ. ಇನ್ನೊಬ್ಬರ ಸಹಾರ ಬೇಕೇ ಬೇಕು, ಆಸರೆ. ಆ ಆಸರೆನ ಅವರ ಹೆತ್ತು ಮಕ್ಕಳು ಮಾಡಬೇಕು. ಹಾಗಾಗಿ ಅವರೆಲ್ಲರೂ ಅಷ್ಟೇ ವೃದ್ಧಾಪ್ಯದಲ್ಲಿ ತಾಯಿ ತಂದೆಗಳನ್ನ ಹತ್ತಿರ ಇಟ್ಟುಕೊಂಡು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಬೇರೆ ಮಾಡಬಾರ್ದು ಅವ್ರನ್ನ ವಯಸ್ಸಲ್ಲಿ ವೃದ್ಧಾಶ್ರಮಕ್ಕೆ ಸೇರಿಸೋದು, ಇಲ್ಲ ಒಂದು ಕಾರ್ನರ್ ಒಂದು ಮನೇಲೆ ಒಂದು ಕಡೆ ಇಟ್ಬಿಡೋದು ಅವ್ರನ್ನ. ಹೀಗೆಲ್ಲ ಮಾಡ್ತಾರಲ್ವ, ಈಗ ಸಮಾಜದಲ್ಲಿ ನಡೀತಾ ಇದೆ. ಆ ಥರ ಮಾಡಬಾರ್ದು. ಹತ್ತಿರ ಇಟ್ಕೊಂಡು ನೋಡಿಕೊಂಡ್ರೆ ಸಾಕು. ಅವ್ರು ಇನ್ನೇನು ಕೇಳಲ್ಲ. ಮಕ್ಕಳ ಪ್ರೀತಿ ಮಾತ್ರ ಬಯಸ್ತಾರೆ ಅಲ್ವ, ಇನ್ನೇನು ಕೇಳಲ್ಲ. ಅವರೇ ಅಷ್ಟೋ ಇಷ್ಟೋ ಕೆಲವರಂತೂ ಆಸ್ತಿನೂ ಮಾಡಿಟ್ಟಿರ್ತಾರೆ ಮಕ್ಕಳಿಗೆ ಅಲ್ವೇ. ನೋಡ್ಕೊಳ್ಳೋರು ಮಕ್ಕಳು ನೋಡ್ಕೊಳ್ಳೋದು ಬೇಕು ಅಷ್ಟೆ. ಆ ಸಹನೆ ಇದೆಯಲ್ಲ, ಅದು ಮುಖ್ಯ. ಅವ್ರನ್ನ ಸಹನೆಯಿಂದ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಇದೇ ನಮ್ಮ ಯುವಕರಿಗೆ ನಾವು ಸಂದೇಶ ಹೇಳೋದು. ತಾಯಿ ತಂದೆಗಳು ಕೂಡ ಮಕ್ಕಳನ್ನು ಅವರು ಅಷ್ಟೇ ಮಕ್ಕಳನ್ನು ಒಂಥರ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಇಳಿ ವಯಸ್ಸಲ್ಲಿ ಅವ್ರಿಗೇನಾಗಬೇಕು ಅದನ್ನು ಅವ್ರ ಕೈಲಿ ಮಾಡಿಸ್ಕೊಂಡಿರಬೇಕು. ನಮ್ಮದೇ ನಡಿಬೇಕು ಮಾಡಬೇಕು ಅಂದ್ಕೊಂಡು ಒಂಥರ ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು ವಯಸ್ಸಾದ ಕಾಲದಲ್ಲಿ. ಸಾಕು, ಇದು ಮೊದಲೆಲ್ಲ ಮಾಡಿರ್ತಾರಲ್ವ, ಸಾಕು. ವಯಸ್ಸಾದಮೇಲೆ ಮಕ್ಕಳುಗಳನ್ನ ಅನುಸರಿಸ್ಕೊಂಡು ಅವ್ರು ಹೇಳ್ದಂಗೆ ಮಾಡಿಕೊಂಡು ಇದ್ದರೆ ಸಾಕು. ಅವ್ರಿಗೂ ಪ್ರೀತಿ ಬರುತ್ತೆ, ಇವ್ರಿಗೂ ಪ್ರೀತಿ ಬರುತ್ತೆ ಅಲ್ವ. ಇಬ್ಬರು ಒಂಥರ ಒಂದು ಐಕ ಒಮ್ಮತದಿಂದ ಇರಬೇಕು. ಹಾಗಿದ್ದರೆ ಸಂಸಾರದಲ್ಲಿ ಸುಖ ಶಾಂತಿ ಎಲ್ಲ ಸಿಗುತ್ತೆ. ಅವ್ರನ್ನ ಇವ್ರು ಬಿಟ್ಕೊಡ್ಬಾರ್ದು, ಇವ್ರನ್ನ ಅವ್ರು ಬಿಟ್ಕೊಡ್ಬಾರ್ದು. ಆ ಥರ ಮಾಡ್ಕೊಂಡಿದ್ರು. ಈಗಿನ ಯುವಕರಿಗೆ ನಮ್ಮದು ಅದೇ ಸಂದೇಶ. ಸರ್, ನೀವು ಕಾರ್ಪೊರೇಟ್ ಜೀವನವನ್ನು ಕೂಡ ನೋಡಿದಿರಿ, ಸಂತಾನ ಜೀವನವನ್ನು ಅನುಭವಿಸ್ತಾ ಇದ್ದೀರಿ. ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ನಾನು ಎಲ್ಲ ಸದ್ಗೃಹಸ್ಥರನ್ನ ಮತ್ತು ಯುವಕರನ್ನ ವಿಶೇಷವಾಗಿ ಕೇಳ್ಕೊಳ್ಳೋದು ಏನು ಅಂದರೆ, ತಂದೆ ತಾಯಿಗಳು ಮಾತಾಡೋ ದೇವರವರು, ಮಾತಾಡೋ ಭಗವಂತ ಅವರು, ಮತ್ತು ನಮ್ಮ ಜೊತೆ ವಾಸ ಮಾಡೋ ಭಗವಂತ ಅವರು. ಪ್ರತ್ಯಕ್ಷ ದೇವರು ಅಂದರೆ ತಂದೆ ತಾಯಿಗಳು. ಹಾಗಾಗಿ ಒಬ್ಬ ತಂದೆ ತಾಯಿಗಳು ಒಂದು ಮಗು ಹುಟ್ಟಿದ ದಿನದಿಂದ ಅಥವಾ ಅದಕ್ಕೆ ಪೂರ್ವದಲ್ಲೇ ನೂರಾರು ದೇವರುಗಳಿಗೆ ಹರಕೆ ಹೊತ್ಕೊಂಡು, ಈಗ ನನ್ನ ಜನನ ಕಾಲದ ಒಂದು ಇದು ಇದೆ. ನಮ್ಮ ಈ ಧರ್ಮಸ್ಥಳದ ಈ ಸನ್ನಿಧಿಗೆ ಬಂದಾಗ ನಮ್ಮ ತಾಯಿ ನನ್ನ ವಿಚಾರದಲ್ಲಿ ಗರ್ಭವತಿಯಾಗಿರೋ ವಿಚಾರ ಗೊತ್ತಾದದ್ದೇ ಇಲ್ಲಿ. ನಮ್ಮ ತಾಯಿ ಈಗ ನಮ್ಮ ಮನೇಲಿ ಅವರು ನಮ್ಮ ಚಿಕ್ಕಪ್ಪಂದು ಒಂದು ಮದುವೆ ಇತ್ತು, ಆ ಸಂದರ್ಭದಲ್ಲಿ ಬಂದಿದ್ದರು. ಆಗ ನಮ್ಮ ತಂದೆ ತಾಯಿ ನಮ್ಮ ತಾಯಿಗೆ ನನ್ನ ವಿಚಾರದಲ್ಲಿ ಕನ್ಸೀವ್ ಆಗಿರೋದು ವಿಚಾರ ಗೊತ್ತಾದದ್ದೇ ಇಲ್ಲಿ ಧರ್ಮಸ್ಥಳದಲ್ಲಿ. ಹಾಗಾಗಿ ಏನಾಯಿತು, ಕೊನೆಗೆ ನಮ್ಮ ತಾಯಿಯವ್ರ ತಾಯಿ ಮನೆ ಕಡೆ ಇವನಿಗೆ ಧರ್ಮಸ್ಥಳದಲ್ಲಿ ಗೊತ್ತಾಗಿರೋದ್ರಿಂದ ಮಂಜುನಾಥ ಅಂತ ಹೆಸರಿಡಬೇಕು ಅಂತ ಅವ್ರ ಮನೇಲಿ. ಆದರೆ ನನ್ನ ಜನನ ಕಾಲ ಹೇಗಾಯಿತು ಅಂದರೆ, ನಂದು ರೋಹಿಣಿ ನಕ್ಷತ್ರ 4ನೇ ಪಾದ, ಕೃಷ್ಣನ ಒಂದು ಸಮಯ ಆದ್ದರಿಂದ ನಮ್ಮ ತಂದೆ ಮನೆಯ ಕಡೆ ಅಜ್ಜಿ ಏನು ಮಾಡಿದ್ರು, ಇಲ್ಲ ಇವನು ಈ ನಕ್ಷತ್ರ ಈ ರಾಶಿ ಇದರಲ್ಲೆಲ್ಲ ಹುಟ್ಟಿರೋದ್ರಿಂದ ಅವನಿಗೆ ಕೃಷ್ಣ ಅಂತಲೇ ಹೆಸರಿಡಬೇಕು ಒಂದು ಆ ಥರ ತಾಕಲಾಟ ಸಂದರ್ಭದ್ದು ಬಂದಿತ್ತು ಅಂತ ಈ ಸಂದರ್ಭದಲ್ಲಿ ನೆನೆಸ್ಕೋತೀನಿ. ಹಾಗಾಗಿ ಧರ್ಮಸ್ಥಳದ ಬಗ್ಗೆ ನಮಗೆ ವಿಶೇಷವಾದ ಭಕ್ತಿ. ತಂದೆ ತಾಯಿಗಳು ಈ ಥರ ಎಲ್ಲ ಅವರು ನೂರಾರು ದೇವರುಗಳಿಗೆ ಹರಕೆ ಹೊತ್ಕೊಂಡು ನನ್ನ ಹೊಟ್ಟೆಲಿ ಒಂದು ಒಳ್ಳೆಯ ಸಂತಾನ ಹುಟ್ಟಲಿ ಅಂತ, ಮತ್ತು ಅದಾದಮೇಲೂ ಕೂಡ ನವಮಾಸಗಳು ನಮ್ಮನ್ನು ಜೋಪಾನ ಮಾಡಿ ಭೂಮಿಗೆ ಕರ್ಕೊಂಬಂದು ಅಮೃತ ಧಾರೆನ ಉಣಿಸಿ ನಮ್ಮ ಮಲಮೂತ್ರಾದಿಗಳನ್ನ ತೆಗೆದು, ತಾಯಿ ನೋಡಿ ಮಗುಗೆ ಇನ್ನೇನು ಸ್ನಾನ ಮಾಡಿಸಿ ಪೌಡ್ರ್ ಹಾಕಿ ಎಲ್ಲ ಕಪ್ಪಿಟ್ಟು ಎಲ್ಲ ರೆಡಿ ಮಾಡಿರ್ತಾರೆ, ಮಗು ಮೂತ್ರ ಮಾಡ್ಕೊಂಬಿಡುತ್ತೆ. ಒದ್ದೇ ಜಾಗದಲ್ಲಿ ತಾನು ಮಲ್ಕೊಂಡು ಬೆಚ್ಚಗಿರೋ ಜಾಗದಲ್ಲಿ ನಮ್ಮನ್ನು ಮಲಗಿಸ್ತಾಳೆ ತಾಯಿ. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಸಂಸ್ಕಾರ ಕೊಡಿಸಿ, ತಾನು ಹೊಟ್ಟೆ ಹಸ್ಕೊಂಡಿದ್ರು ತನ್ನ ಮಕ್ಳಿಗೆ ಚೆನ್ನಾಗಿ ಊಟ ಹಾಕಿ, ಈಗ ರಾತ್ರಿ ಊಟ ಬಡಿಸ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ಲು ಈಗ ಎಲ್ಲರ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ಊಟ ಬಡಿಸ್ಬೇಕಾದ್ರೆ ಅಥವಾ ನಾನು ಮನೇಲಿ ಮಾಡ್ಬೇಕಾದ್ರೆ ಒಂಚೂರು ಅನ್ನ ನನಗೆ ಕಮ್ಮಿ ಅವ್ರಿಗೆ ಒಂಚೂರು ನೋಡ್ಬಿಟ್ಟು ಅವರೆಲ್ಲ ಇರೋದನ್ನ ತಟ್ಟನ್ನು ನನಗೆ ಹಾಕ್ಬಿಡ್ತಾರೆ ನಮ್ಮ ತಾಯಿ. ಅಂದರೆ ತಾಯಿಂದರು ಅಂದರೆ ಆ ಥರ ಮಕ್ಳಿಗೋಸ್ಕರ ತಮ್ಮ ಸ್ವಾರ್ಥನೆಲ್ಲ ಪಕ್ಕಕ್ಕಿಟ್ಟು ನಮಗೋಸ್ಕರ ನಮ್ಮನ್ನು ತಿನ್ನಿಸಿ ಉಣಿಸಿ ಎಲ್ಲ ಮಾಡಿ ತಮ್ಮನ್ನು ತ್ಯಾಗ ಮಾಡಿ ನಮ್ಮನ್ನು ಬೆಳೆಸಿರ್ತಾರೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಮಕ್ಕಳುಗಳು ಇದನ್ನು ವಿಶೇಷವಾಗಿ ಅರ್ಥ ಮಾಡಿಕೊಂಡು ಅವ್ರಿಗೆ ವಯಸ್ಸಾದ ಕಾಲದಲ್ಲಿ ಅಟ್ಲೀಸ್ಟ್ ವಯಸ್ಸಾದ ಮೇಲೆ ಅವ್ರನ್ನ ಕಾಯ ವಾಚ ಮನಸ ಜೊತೆಲಿಟ್ಕೊಂಡು ಸೇವೆ ಮಾಡಬೇಕಾದ್ದು ನಮ್ಮ ಎಲ್ಲ ಮಕ್ಕಳುಗಳ ಕರ್ತವ್ಯ ಆಗಬೇಕು. ಏಕೆಂದರೆ ಅವರೆಲ್ಲ ಸ್ವಾರ್ಥ ಪಕ್ಕಕ್ಕಿಟ್ಟು ನಮ್ಮ ಜೀವನ ಸುಂದರ ಮಾಡಿರ್ತಾರೆ. ಹಾಗಾಗಿ ಅವ್ರು ಇಷ್ಟಪಡುವಂಥ ಜೀವನ, ಅಮ್ಮ ಇವತ್ತಿನವರೆಗೂ ನಿನ್ನ ಜೀವನ ಮಾಡ್ತಿರೋದು ನೀನು ತೃಪ್ತಿ ತಂದಿದೆಯಾ, ಅಥವಾ ಅವ್ರಿಗೇನು ಬೇಕು ಅನ್ನೋದನ್ನು ನಾವು ಮನಗಂಡು ಅವ್ರು ಇಷ್ಟಪಡುವಂಥ ಜೀವನ ಕೊಡೋದು ಕೂಡ ಎಲ್ಲ ಮಕ್ಕಳಿಗೆ ಕರ್ತವ್ಯ ಆಗುತ್ತೆ. ಅದಕ್ಕೆ ನಾನು ಏನು ಹೇಳಿದ್ದು ಅಂತಂದರೆ, ಇದ್ದಾಗ ತಂದೆ ತಾಯಿಗಳ ಸೇವೆ ಮಾಡಿ, ಬದುಕಿದ್ದಾಗ ಸೇವೆ ಮಾಡಿ, ಆಮೇಲೆ ಒಂದು ಫೋಟೋಗೆ ಹೂನಾರ ಹಾರಬಿಟ್ಟು ನಿತ್ಯ ಅದ್ರ ಮುಂದೆ ನಾವು ಭಕ್ತಿ ಸಮರ್ಪಣೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಅದ್ರ ಬದಲು ಜೀವಂತ ಇದ್ದಾಗ ಅವ್ರು ತಿಂದ್ಯಾ ಉಂಡ್ಯಾ. ಏಕೆಂದರೆ ಇವತ್ತೆಲ್ಲ ಮನಿ ಫ್ಲೋ ಚೆನ್ನಾಗಿದೆ, ದಿನಕ್ಕೆ ನಾವೆಲ್ಲ ಮಲ್ಟಿ ಫ್ಲೋರ್ಗಳಲ್ಲಿ ವಾಸ ಮಾಡ್ತೀವಿ. ತಂದೆ ತಾಯಿನ ಜೊತೆಲಿ ಇಟ್ಕೋಬೇಕು, ಆವಾಗ ಅದು ಮನೆ ಅನ್ನಿಸ್ಕೊಳ್ಳುತ್ತೆ.
ಮತ್ತು ನಾವು ದಿನಕ್ಕೆ 3 ಹೊತ್ತು 4 ಹೊತ್ತು 5 ಹೊತ್ತು ತಿಂತೀವಿ. ಅಟ್ಲೀಸ್ಟ್ 2 ಹೊತ್ತು ತಂದೆ ತಾಯಿನ ಪಕ್ಕ ಕೂತ್ಕೊಂಡು ಪ್ರೀತಿಯಿಂದ ಅವ್ರಿಗೆ ಊಟ ಮಾಡಿಸ್ಬೇಕು. ಅದಕ್ಕೇನು ಮಾಡಬೇಕು, ದಿನದಲ್ಲಿ 24 ಗಂಟೆ ಇರುತ್ತಲ್ಲ. ನಾನು ಇದನ್ನು ಸುಮಾರು ಕಡೆ ಹೇಳಿದ್ದೀನಿ, ಆದರೂ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದು ಏನು ಅಂದರೆ, ದಿನದಲ್ಲಿ 24 ಗಂಟೆಯಲ್ಲಿ 23.5 ಗಂಟೆ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. ನಿಮ್ಮ ವ್ಯವಹಾರ, ನಿಮ್ಮ ಕರಿಯರು, ನಿಮ್ಮ ಬಿಸ್ನೆಸ್ಸು, ಸಂಸಾರ ತಾಪತ್ರೆ ಏನಾರು ಇರಲಿ, ಒಂದು ಅರ್ಧ ಗಂಟೆ ತಂದೆ ತಾಯಿಗಳ ಹತ್ರ ಪಕ್ಕ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಿ. ಅವ್ರ ಮೈ ಮುಟ್ಟಿ ಕೈ ಮುಟ್ಟಿ ಒಂದು ಮಕ್ಕಳ ಥರ ಪ್ರೀತಿಯಿಂದ ಕೂತ್ಕೊಂಡು ಮಾತಾಡಿ. ಅವ್ರಿಗೂ ಆರೋಗ್ಯವರ್ಧನೆ ಆಗುತ್ತೆ. 5 ವರ್ಷ ಬದುಕೋರು 10 ವರ್ಷ ಬದುಕುತ್ತಾರೆ, 10 ವರ್ಷ ಬದುಕೋರು 20 ವರ್ಷ ಬದುಕ್ತಾರೆ. ನಮ್ಮ ದೇವರುಗಳು ನಮ್ಮ ಜೊತೆ ಇದ್ದರೆ ನಮಗೆ ಬಲ ಜಾಸ್ತಿ. ಹಾಗಾಗಿ ಅವ್ರು ಇದ್ದಾಗ, ಜೀವಂತ ಇದ್ದಾಗ ಸೇವೆ ಮಾಡಿ. ಆಮೇಲೆ 100 ಜನನ ಕರೆದು ಅಯ್ಯೋ ನಮ್ಮ ತಂದೆಗೆ ಇದಿಷ್ಟ ಅದಿಷ್ಟ ಅಂತ 1000 ಜನನ ಕರೆದು ಊಟ ಹಾಕಿದ್ರೆ, ಅದಕ್ಕಿಂತ ಇದ್ದಾಗ ಅವ್ರಿಗೆ 2 ಹೊತ್ತು, ಅದು ಎಸ್ಪೆಷಲಿ ವಯಸ್ಸಾದ ಕಾಲದಲ್ಲಿ. ವೃದ್ಧಾಪ್ಯ ಅನ್ನೋದು ಸಾವಿಗಿಂತ ಭೀಕರ ಅಂತಾರೆ. ಸಾವಾದರೂ ಹಾಗೆ ಬಂದುಬಿಡುತ್ತೆ. ವೃದ್ಧಾಪ್ಯದಲ್ಲಿ ಅವ್ರಿಗೆ BP ಇರುತ್ತೆ, ಶುಗರ್ ಇರುತ್ತೆ, ಮಂಡಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ನಡು ನೋವು, ಈ ಥರದ್ದು ಏನೇನೋ ಇರುತ್ತೆ. ವೃದ್ಧಾಪ್ಯದ ಜೊತೆ ಪ್ಯಾಕೇಜ್ ಬಂದಿರುತ್ತೆ. ಆದರೆ ಆ ಸಂದರ್ಭದಲ್ಲಿ ನಾವು ಅವ್ರನ್ನ ದೂರ ಮಾಡಿಬಿಟ್ಟು ಅವ್ರ ಮಾನಸಿಕವಾದ ನೋವಿಗೆ ನಾವು ಕಾರಣ ಆಗಬಾರ್ದು. ನಮ್ಮ ಜೊತೆನೇ ಇಟ್ಕೊಂಡು ಅವರೆಲ್ಲೋ ಒಂದು ಕಡೆ, ಏಕೆಂದರೆ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ತಾವು ಹೆತ್ತ ಮಕ್ಕಳು ಅವ್ರಿಗೆ ಸೇವೆ ಮಾಡಿದಾಗಲೇ ಅವ್ರಿಗೆ ಆನಂದ. ಈಗ ವೃದ್ಧಾಶ್ರಮದಲ್ಲೆಲ್ಲ ಹೋದಾಗ ನಾನು ಅವ್ರದ್ದು ಮಾತಾಡ್ಸಿದ್ದೀನಲ್ಲ, ಅವಾಗೆಲ್ಲ ಅವ್ರ ಭಾವನೆ ಅದೇ ಆಗಿರುತ್ತೆ. ನಾನು ಹೆತ್ತ ಮಕ್ಕಳು, ಅಮ್ಮ ನೀ ತಿಂದ್ಯಾ, ನೀ ಉಂಡ್ಯಾ, ನೀ ಹೇಗಿದೆಯಮ್ಮ ಅಂತ ಕೇಳಿದ್ರೆ ಆಗೋ ಆನಂದ, ಅವರೊಂದು 5 ರೂಪಾಯಿನ ಬಿಸ್ಕೆಟ್ ಪೊಟ್ಟಣ ತಂದು ಕೊಟ್ಟರೆ ಆಗೋ ಆನಂದ, ಬೇರೆಯವ್ರು ನಾವು ಏನೇ ಮಾಡಿದ್ರೂ ಅದು ಮನಸ್ಸಿಗೆ ಸಮ್ಟೈಮ್ಸ್ ಒಗ್ಗಲ್ಲ. ಹಾಗಾಗಿ ನಾನು ಎಲ್ಲ ಮಾಡೋದು, ನಾವು ಹೆತ್ತ ತಂದೆ ತಾಯಿನ ನಾವು ಸೇವೆ ಮಾಡೋಣ. ಬೇರೆಯವ್ರನ್ನ ಸೇವೆ ಮಾಡೋಕ್ಕೆ ಅವರು ಜೀವಂತ ಇದ್ದಾಗ ಅವರ ಇಷ್ಟಾನಿಷ್ಟಗಳನ್ನ ಅರ್ಥ ಮಾಡಿಕೊಂಡು, ಏಕೆಂದರೆ 60 ಆದಮೇಲೆ ಒಂಥರ ಎಲ್ಲ ಮಕ್ಕಳ ಥರನೇ ಮನುಷ್ಯನಿಗೆ 2 ಸರಿ ಶೈಶಾವಸ್ಥೆ ಬರುತ್ತಂತೆ. ಒಂದು ಅಸಲಿ ಶಿಶುವಾಗಿದ್ದಾಗ ಶೈಶಾವಸ್ಥೆಯಲ್ಲಿ ಇರ್ತೀವಿ, 60 ಆದಮೇಲೆ ಅವರೆಲ್ಲ ಒಂಥರ ಮಕ್ಕಳ ಥರನೇ. ಹಾಗಾಗಿ ಅವರು ಏನೇ ಮಾಡಿದ್ರು ಸ್ವಲ್ಪ ನಾವುಗಳೇ ಅಡ್ಜಸ್ಟ್ ಮಾಡಿಕೊಂಡು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ನಮ್ಮ ಪಾಲನ ಕರ್ತವ್ಯ ಆಗಬೇಕು ಅಂತ ತಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲನೂ ಕೇಳ್ಕೊತೀನಿ. ಮತ್ತು ವಿಶೇಷವಾಗಿ ಇನ್ನೊಂದು ಏನು ಅಂದರೆ, ಎಲ್ಲ ಪೂಜ್ಯ ಕಾವಂದ್ರಿಗೆ ಧರ್ಮಸ್ಥಳದಲ್ಲಿ ಮತ್ತು ಎಲ್ಲ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನನ್ನ ಸಹೃದಯ ಎಲ್ಲ ಬಂಧುಗಳಿಗೆ ವಿಶೇಷವಾಗಿ ನಿಮ್ಮ ಪ್ರೀತಿ, ವಿಶ್ವಾಸ, ಆದರ, ಆತಿಥ್ಯ ಎಲ್ಲೋದ್ರೂ ತೋರಿಸ್ತಾ ಇದ್ದೀರಾ. ಅದಕ್ಕೆ ನನ್ನ ಹಾಗೂ ನಮ್ಮ ತಾಯಿ ಪರವಾಗಿ ವಿಶೇಷವಾದ ಕೃತಜ್ಞತೆಗಳನ್ನ ಸಮರ್ಪಣೆ ಮಾಡ್ತಿದ್ದೀನಿ. ಇದು ಇವರ ಮಾತು. ಬಹಳ ವಿಶೇಷವಾಗಿ ಮಾತನಾಡಿದರು. ಇವರಿಬ್ಬರ ಪ್ರೀತಿ, ಮಗ ತಾಯಿಗೆ ಕೊಡುವಂತಹ ಈ ಗೌರವ, ತಾಯಿಯನ್ನು ಇಡೀ ದೇಶ 58,000 ಕಿಲೋಮೀಟರ್ ಸುತ್ತಾಡಿಸಿದ್ದು, ಜೊತೆಗೆ ಆಧುನಿಕ ಶ್ರವಣಕುಮಾರ ಅಂತ ಹೆಸರು ಪಡೆದಂಥ ಕೃಷ್ಣಕುಮಾರ್ ಮತ್ತು ಅವರ ತಾಯಿ ಚೂಡರತ್ನಮ್ಮ ಅವರು, ಇವರಿಬ್ಬರ ಪಯಣ ಹೀಗೆ ಮುಂದುವರಿಯಲಿ. ಇನ್ನೊಮ್ಮೆ ದೇಶವನ್ನು ಸುತ್ತುವುದಿದ್ದರೂ ಸುತ್ತಾಡಿ ಬನ್ನಿ ಅನ್ನುವಂಥ ಆಶಯವನ್ನು ನಾವು ವ್ಯಕ್ತಪಡಿಸುತ್ತಾ, ನಿಮ್ಮಿಬ್ಬರ ಪ್ರೀತಿ ಹೀಗೆ ಇರಲಿ, ಜೊತೆಗೆ ನೀವು ಕೊಡ್ತಾ ಇರುವಂಥ ಈ ಸಂದೇಶ ಜಗದಗಲ ಮುಟ್ಟಲಿ ಮತ್ತು ಪ್ರತಿಯೊಬ್ಬರೂ ಕೂಡ ನಿಮ್ಮ ಈ ಜೀವನ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯಾಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅನ್ನುವಂತಹ ಬೇಡಿಕೆಯನ್ನು ಕೇಳುತ್ತಾ ಈ ಚಿಕ್ಕ ಸಂದರ್ಶನವನ್ನು ಕೊನೆಗೊಳಿಸ್ತಾ ಇದ್ದೀನಿ. KN ಗೌಡ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.